ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್ ಮತ್ತು ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸಹ ಪ್ರಾಯೋಜಕರು ಚಿತ್ರಕೂಟಾಸ್, ಶಿಶು ಪೋಷಕ್. 25 ವರ್ಷಗಳ ಅನುಬಂಧ ಫ್ಲೋರೋಮಾ ಫ್ಲೋರ್ ಕ್ಲೀನರ್. ರೆವಿಂಟೋ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್, ಯೋರ್ ಆಯುರ್ವೇದಿಕ್ ವೆಲ್ ಬೀಯಿಂಗ್ ಪಾರ್ಟ್ನರ್. ಆರೋಗ್ಯದ ಸಮಸ್ಯೆಗೆ ಪರಿಹಾರ ಅಮೃತ್ ನೋನಿ. ನಿಧಿ ಫುಡ್ ಪ್ರಾಡಕ್ಟ್ಸ್. ಕಾಮತ್ ಟೀ ಸಿನ್ಸ್ 1986. ಅಡುಗೆ ಮನೆಯ ನೂತನ ಆಯಾಮ ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್. ಜನಪ್ರಿಯ ರೈಸ್, ಬಿಎ ಪ್ಲೈವುಡ್, ಭಾರ್ಗವ್ ಎಂಟರ್ಪ್ರೈಸಸ್ ರೇಮಂಡ್ ಶೋರೂಮ್, ಸ್ಮರಣಿಕ ಕಲ್ಸಂಕ ಉಡುಪಿ, ಅಕ್ಷಯ ಆಕ್ವಾಟೆಕ್. Welcome back after the break to Sun Premium Refined Sunflower Oil Dance Amidan Season 5 powered by Citadel Developers ಹಾಗೂ ಅರುಣಾ ಮಸಾಲಾ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ನಮಗೆ ಸಹಕಾರ ನೀಡ್ತಾ ಇರುವಂಥ ನಮ್ಮ ಮೇನ್ ಸ್ಪಾನ್ಸರ್ಸ್ ಡೆಫಿನೆಟ್ಲಿ ಅ ಹೆಲ್ದಿ ಆಯಿಲ್ ವಿತ್ ವಿಟಮಿನ್ ಎ, ಡಿ ಆ್ಯಂಡ್ ಇ, ದಟ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಪ್ರಾಯಶಃ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಯಾವುದೇ ಮನೆಗೆ ಹೋದರೂ ಇದೇ ಒಂದು ಎಣ್ಣೆಯನ್ನು ಯೂಸ್ ಮಾಡ್ತಾರೆ. ಮನೆಯಲ್ಲಿ ಬಿಟ್ಟು ರೋಡಲ್ಲಿ ಹೋರ್ಡಿಂಗ್ಸ್ ಆಗಿರಲಿ, ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ಸ್ ಆಗಿರಲಿ, ಯಾವುದೇ ಒಂದು ಹೊಸತನಕ್ಕೆ ಒಂದು ಸಹಕಾರ ಆಗಿರಲಿ ನೀಡುವಲ್ಲಿ ಅವರು ಎತ್ತಿದ ಕೈ. ಸೊ ಥ್ಯಾಂಕ್ ಯು ಸೋ ಮಚ್ ಟು ದ ಮೇನ್ ಸ್ಪಾನ್ಸರ್ಸ್ ಆಫ್ ದಿಸ್ ಶೋ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಒಂದು ಪವರನ್ನು ನೀಡುವಂತಹ ಪವರ್ಡ್ ಸ್ಪಾನ್ಸರ್ಸ್ ಅಂತ ಹೇಳ್ಬೋದು, ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. ಇವರಿಗಿಬ್ಬರಿಗೂ ಥ್ಯಾಂಕ್ಸನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದ ಸ್ಪಾನ್ಸರ್ಸ್. ಸಾಕಷ್ಟು ಜನ ಬೆಂಬಲವನ್ನು ನೀಡ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲ ಸ್ಪಾನ್ಸರ್ಸಿಗೆ ಧನ್ಯವಾದ ಹೇಳ್ತಾ ವಿ ಆರ್ ಗೋಯಿಂಗ್ ಅಪ್ ಟು ದ ನೆಕ್ಸ್ಟ್ ಕಂಟೆಸ್ಟೆಂಟ್. ನೋಡಲಿಕ್ಕೆ ಚೆನ್ನಾಗಿದ್ದಾರೆ, ಡಾನ್ಸು ಸೂಪರ್ ಆಗಿ ಮಾಡ್ತಾರೆ, ಎನರ್ಜಿ ಕೂಡ ಟಾಪ್ ಮೋಸ್ಟ್. ಫೈನಲ್ ಸ್ಟೇಜಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವಂತಹ, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ವೆನ್ ಯು ವೆಲ್ಕಮ್ ದ ಥರ್ಡ್ ಫೈನಲ್ ಕಂಟೆಸ್ಟೆಂಟ್ ಆಫ್ ಡಾನ್ಸ್ ಮಿಡಾನ್ ಸೀಸನ್ 5, ಪ್ರೀತಿ ಭಟ್ ಆನ್ ದ ಸ್ಟೇಜ್ ನೌ. ಉಡುಪಿಯ ಉಚ್ಚಿಲದ ಪ್ರೀತಿ ಭಟ್ ಬಾಲ್ಯದಿಂದಲೇ ಭರತನಾಟ್ಯವನ್ನ ಮಣಿಪಾಲದ ಹೆಜ್ಜೆ ಗೆಜ್ಜೆ ಎಂಬ ನೃತ್ಯ ಶಾಲೆಯಲ್ಲಿ ಕಲಿತರು. ಎಸ್ ರಾಮಕೃಷ್ಣ ಅವರ ಶಿಷ್ಯೆಯಾಗಿ ಜೂನಿಯರ್ ಪೂರೈಸಿದ ಪ್ರೀತಿ ಫೋಕ್ ಬಾಲಿವುಡ್ ನೃತ್ಯವನ್ನೂ ಕಲಿತರು. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5ರ ಸ್ಪರ್ಧಿಯಾಗಿ ಫೈನಲ್ ಪ್ರವೇಶಿಸಿದ ಪ್ರೀತಿ ಭಟ್ ಈ ವೇದಿಕೆಯಲ್ಲಿ ಗಾನಗಂಧರ್ವ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಹಾಡಿಗೆ ಒಂದು ನೃತ್ಯ ಪ್ರದರ್ಶಿಸಿದ ರೀತಿ ಇದು. வாய்ப்பாட்டு பாடும் பெண்ணே மௌனங்கள் கூடாது, வாய்ப்பூட்டு சட்டம் எல்லாம் பெண்ணுக்கு ஆகாது. வண்டெல்லாம் சத்தம் போட்டால் பூஞ்சோலை தாங்காது, முத்துக்கள் சத்தம் போட்டால் வண்டுக்கு கேட்காது. ஆடிக்கு பின்னாலே காவேரி தாங்காது, ஆடான பின்னாலே அல்லிப்பூ மூடாது. ஆசை துடிக்கின்றது. ಚೆನ್ನೈಯಲ್ಲಿ ಉದ್ಯೋಗದಲ್ಲಿರುವ ಶ್ರೀನಿವಾಸನ್ ಬಾಲಕೃಷ್ಣನ್ ಕೈ ಹಿಡಿದ ಪ್ರೀತಿ ಭಟ್ ಉದ್ಯೋಗ ನಿಮಿತ್ತ ಚೆನ್ನೈಯಲ್ಲಿ ನೆಲೆಸಿದ್ರು. ಈ ನಮ್ಮ ತಾಯಂದಿರ ವೇದಿಕೆಯಲ್ಲಿ ಸ್ಪರ್ಧಿಸಬೇಕು ಎಂಬ ಹಂಬಲದಿಂದ ಊರಿಗೆ ಬಂದ್ರು. ಪ್ರೀತಿ ಅವರ ರೆಟ್ರೋ ರೌಂಡ್ನಲ್ಲಿ ನೀಡಿದ ನೃತ್ಯದ ಝಲಕ್ ನಿಮಗಾಗಿ. ಸಂಯೋಜಕ ಸಂದೇಶ್ ಮೊಂತೆರೋ ಅವರಿಂದ ನೃತ್ಯ ಕಲಿತು ನಮ್ಮ ತಾಯಂದಿರ ವೇದಿಕೆಯಲ್ಲಿ ಕೊರಿಯೋಗ್ರಾಫರ್ ರೌಂಡ್ನಲ್ಲಿ ನೀಡಿದ ನೃತ್ಯ ಪ್ರದರ್ಶನ ಈಗ ನಿಮ್ಗಾಗಿ. ಜೋ ಹೈ ಅಲ್ಬೇಲಾ ಮದನೇನೋ ವಾಲಾ, ಜಿಸ್ಕಿ ದೀವಾನಿ ಬ್ರಿಜ್ ಕಿ ಹರ್ ವಾಲಾ, वो किसना है, 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 किसना है. ವೆರಿ ವೆಲ್ ನೀಟ್ಲಿ ಡನ್. ಅಂದರೆ
ಎಲ್ಲೂ ಕೂಡ ನಾನು ಬಿಗಿನಿಂಗಿಂದ ಎಂಡ್ವರೆಗೆ ಏನಾದ್ರು ತಪ್ಪು ಸಿಗ್ತದ ಅಂತ ಹುಡುಕ್ತಾ ಇದ್ದೆ, ಏನೂ ನಂಗೆ ಸಿಗಲಿಲ್ಲ. ರಾಧಾಕೃಷ್ಣ ಡಾನ್ಸ್ ಇಟ್ಟು ದಾದ ಬೋರ್ಡು ಲವ್ ಫೀಲಿಂಗ್ಸ್ ಅವು ಪೂರ ಈ ಕೊರಿಯೋಗ್ರಫಿ ಹೆಂಗೆ ತೂಯರ ದಿಕ್ಕಣಿ. ಸಂಗೀತದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವ ಪ್ರೀತಿ ಭಟ್ ಹಲವು ಮಕ್ಕಳಿಗೆ ನೃತ್ಯ ಕಲಿಸಿದ ಶಿಕ್ಷಕಿಯಾಗಿದ್ದಾರೆ. ಪುಟ್ಟ ಬಾಲೆ ದಿಯಾ ತಾಯಿಯಾದ ಪ್ರೀತಿ ಭಟ್ ಫೈನಲ್ನ ಈ ನೃತ್ಯಕ್ಕೆ 2 ನೃತ್ಯ ಸಂಯೋಜಕರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಒನ್ ಸ್ಟೆಪ್ ಡ್ಯಾನ್ಸ್ ಸ್ಟುಡಿಯೋ ಮ್ಯಾಂಗ್ಳೂರ್ನ ನೃತ್ಯ ಸಂಯೋಜಕರಾದ ಸಂದೇಶ್ ಮೊಂತೆರೋ ಹಾಗೂ ಶೋ ಸ್ಟಾಪರ್ಸ್ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ ಮಂಗಳೂರಿನ ನೃತ್ಯ ಸಂಯೋಜಕರಾದ ಸಂದೀಪ್ ಆಚಾರ್ಯ ಇವರೀರ್ವರ ನೃತ್ಯ ಸಂಯೋಜನೆಯಲ್ಲಿ ಫೈನಲ್ನ ನೃತ್ಯ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. इस वंश में पैदा होने वाली पहली लड़की को मेरा ही नाम देना, मान लेना कि मैंने ही जन्म लिया है. जितना सम्मान मुझे देते हो उतना ही उसे देना. उस शैतान का अंत होना अति आवश्यक है. तूने मुझे समाधि में सड़ने के लिए छोड़ दिया, लेकिन मैं तुझे छोड़ूंगा नहीं मेरी मोमबत्ती. मैं आऊंगा, जरूर आऊंगा, अपना बदला जरूर लूंगा. जिया जले जा चले जिया जले जा चले नैनु तले धुआं चले പുഞ്ചിരി തഞ്ചി കൊഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ. ഹോയ് പുഞ്ചിരി തഞ്ചി കൊഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ. जिया जले जा चले नैनु तले धुआं चले रात भर धुआं चले जानू ना सकेरी. जिया जले जा चले नैनो तले धुआं चले रात भर धुआं चले जानू ना सकेरी. जिया जी मेरे सामने तो मौत भी थर थर कांपने लगती है, बहुत जाती है. हाँ, लेकिन मौत को तेरी बलि जरूर चढ़ाऊंगा. अरुंधति माता, राजगढ़ साम्राज्य की शेरनी, तलवारबाजी हो या निशाना लगाना, उनका मुकाबला कोई नहीं कर सकता था. वो राजगढ़ साम्राज्य की देवी जयजम्मा माता जैसी ही दिखती थी, इसीलिए सभी उन्हें जयजम्मा माता ही कहते थे. गिरि नंदिनि नंदित मेदिनि विश्व विनोदिनि नंदिनुते गिरिवर विंध्य शिरोदिनि वासिनि विष्णु विलासिनि विष्णुनुते. गिरि नंदिनि नंदित मेदिनि विश्व विनोदिनि नंदिनुते गिरिवर विंध्य शिरोदिनि वासिनि विष्णु विलासिनि विष्णुनुते. मैं तेरी जान ले लूंगा. मैं तुझे समाधि से कभी बाहर नहीं आने दूंगी, कभी नहीं आने दूंगी.
अस्त्र को अरुंधति के खून से भिगोना होगा, तभी उस अस्त्र में प्रेतात्मा को मारने की शक्ति आएगी। काली का दूसरा रूप है नारी। ऐगिरि नन्दिनि नन्दित मेदिनि विश्व विनोदिनि नन्दिनुते गिरिवरविन्द शिरोदिनि वासिनि विष्णु विलासिनि जिष्णुदुते। उस पल माता जयजम्मा हम सभी को बचाने के लिए आई हुई महाकाली का स्वरूप लग रही थी। వాహ్ 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 కానీ ఏ పలిరంతూ నాకు కొంచెం పద్యనన్న పాపును ಪ್ರೀತಿ ನೀನಿಲ್ಲದಿನ ಹೇಗಿರಲಿ ಅಂಡ್ ಇನಿ ಮಾತ್ರ ಪ್ರೀತಿನ ಹುಡ್ದು ಅರುಂಧತಿ ಇದನ್ನು ಒಂದು ದಾದ ಕಾನ್ಸೆಪ್ಟ್ ಈರೇ ಚೂಸ್ ಮಾಡ್ತೀನಾ ಅಥವಾ ಕೊರಿಯೋಗ್ರಾಫರ್ ಮಾಡ್ತೀನಾ ವಾಟ್ ಇಸ್ ಅ ಕಾನ್ಸೆಪ್ಟ್ ಬಿಹೈಂಡ್ ಇಟ್ ಒಂದು ಆ್ಯಕ್ಚುಲಿ ಚೂಸ್ ಮಾಡ್ತೀನಿ ಕೊರಿಯೋಗ್ರಾಫರ್ಸೇ ಓಕೆ ಬೊಕ್ಕ ಒಂದು ಡ್ಯಾನ್ಸ್ ವೇದಿಕೆ ಆಯ್ತಾರೆ ಎಸ್ಪೆಷಲಿ ಫಾರ್ ಮಮ್ಮೀಸ್ ಅತ್ತೆ ಸೊ ವುಮೆನ್ ಫುಲ್ ಉಗ್ರ ಅವತಾರ ಮಮ್ಮೀಸ್ ನಾಕೆಲ್ಲ ಫುಲ್ ಜೋಶ್ ತೋಚರ್ ಅದು ವುಮೆನ್ ಪವರ್ ಅನ್ಸದ ಅದಂಡ ತೋಚುಪೋಕ ಪಂಡ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿಂದು ಅಂಚೆ ಒಂಜಿ ಕಾನ್ಸೆಪ್ಟ್ ಕಂದಿರ ವಾರೆ ಮಲ್ಪುಡುಂದು ಮಸ್ತ್ ಆಸೆ ಇತ್ತಂಡು ಯಾನ್ ದಾದ ಪೂರ ಪ್ರಿಪೇರ್ ಮಲ್ತು ಬೈದೆ ಪೂರ ಮೇರೆ ಪಂಡಿರ್ತಿ ಯಾನ್ ದಾದ ಪನ್ಪುನ್ ಅಂಚ ಅವೆನ್ನ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಮೈ ಕೊರಿಯೋಗ್ರಾಫರ್ಸ್ ವೆರಿ ನೈಸ್ ಆರ್ನ ಕಾನ್ಸೆಪ್ಟ್ ಆರ್ನ ಇಮ್ಯಾಜಿನೇಷನ್ ಇತ್ತುಂಡು ಮಲ್ಪುಡುಂದು ಆಸೆ ಇತ್ತುಂಡು ಅವ ಎನ್ನ ಮೂಲಕ ಮಲ್ಪೋಯರು ನನ್ನ ಸೂಡತ್ ಮಲ್ಪಾಯರು ಇರ್ ಮಲ್ತಾರೆ ಯಾನ್ ಮಲ್ತೆ ಓಕೆ ಎಂಚ ಒಂದು ನಿತ್ಯ ಆ ಕಾನ್ಸೆಪ್ಟ್ ವಿಮೆನ್ ಪವರ್ ಪನ್ನಾಗ ಈ ಸ್ಟೇಜ್ ದ ಫಿನಾಲೆಗೆ ಬರ್ಪುನೆ ಐ ಥಿಂಕ್ ಇಟ್ಸ್ ಅ ಪವರ್ ಬೈ ಇಟ್ ಸೆಲ್ಫ್ ಯು ಆರ್ ಶೋಯಿಂಗ್ ದಟ್ ಯು ಆರ್ ಅ ಪವರ್ಫುಲ್ ಲೇಡಿ ಎಸ್ ಪಂಡ ಏತೋ ಜನ ಸ್ಟಾರ್ಟ್ ಆದು ಮಧ್ಯಡ ಅಂಚಿಂಚಿ ಆದು ಆಲ್ಟರ್ನೇಟಿವ್ಸ್ ಆದು ಕೊರೋನಾ ಬತ್ತಂಡು ಪ್ರಾಕ್ಟೀಸ್ ಆಯ್ಜ ಪೂರ ಆದ ಯು ಆರ್ ಆನ್ ದ ಫಿನಾಲೆ ಸ್ಟೇಜ್ ಬೈ ಇಟ್ ಸೆಲ್ಫ್ ಯು ಆರ್ ಅ ಪವರ್ಫುಲ್ ಲೇಡಿ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಹರ್ ಅಂಡ್ ಆಲ್ ದ ಫೈನಲಿಸ್ಟ್ ಐ ಥಿಂಕ್ ದಟ್ ಇಸ್ ವಿಮೆನ್ ಪವರ್ ಅಂಡ್ ಆ ಒಂಜಿ ಕಾನ್ಸೆಪ್ಟ್ ಕಂತದ ಡಾನ್ಸ್ ಮಲ್ತದ ತೋಜಾಯ್ರು ಕೊರಿಯೋಗ್ರಾಫರ್ಗೆ ಥಾಟ್ ಇತ್ತಂದ್ರೆ ಈರೈನ್ ಎಕ್ಸಿಕ್ಯೂಟ್ ಮಲ್ತಾರೆ ಮಲ್ತಾಯಿ ಬೋಕೆ ಎಂಚ ಒಂದುಂಡು ಮಸ್ತ್ ಖುಷಿ ಆಪುಂಡು ಬಿಕಾಸ್ ಒಂದೊಂದು ಚಾಲೆಂಜಿಂಗ್ ರೋಲ್ ಗ್ರ್ಯಾಂಡ್ ಫಿನಾಲೆ ಪಂಡ ಒಂಜಿ ಪರ್ಫಾರ್ಮೆನ್ಸ್ ಲ ಲೆವೆಲ್ ಇಡಿಪೊಡುಂದು ಆಯ್ನ ಸರ್ ನಗಳು ಪನೊಂದಿತ್ತೇವೆ ರೈಟ್ ಅಂಚ ಒಂದೊಂದು ಚಾಲೆಂಜಿಂಗ್ ರೋಲ್ ಪಂಡ ಆರ್ಡಿನರಿ ಆನ್ ಬಾಲಿವುಡ್ ಫ್ರೀ ಸ್ಟೈಲ್ ಮಲ್ಪನಾಗ ಆತ್ ಬಾಡಿ ಐ ಮೀನ್ ಐ ಕ್ಯಾನ್ ಸೆಟ್ ಆದ ಒಂದು ಪಂಡ ಒಂಜಿ ರಾಣಿ ಪಂಡ ಐತ ಪರ್ಸನಾಲಿಟಿ ಐತ ಆಟಿಟ್ಯೂಡ್ ವೀರ ಪೂರ ನವರಸ ಪಾಡ್ದು ಗಾಂಭೀರ್ಯ ರೌದ್ರ ಅಂಚ ಪೂರ ನವರಸ ಪಾಡ್ದು ಒಂಜಿ ಆಕ್ಟ್ ಮಲ್ಪರೆ ರೈಟ್ ಸೊ ವಿಲ್ ಗೋ ಟು ದ ಜಡ್ಜಸ್ ಯಸ್ ಶೋರ್ Preeti Bhatt, Yes, sir. welcome to the grand finale of Dance Mummy Dance. Thank you so Congratulations. much. Thank you. Yeah, Nirna VT2 yeah. Your journey was really fantastic. Very nice it was. I'm very happy you must added acts kortar. Even VT2 nage gottan ki ಕೃಷ್ಣನ ಆ್ಯಕ್ಟ್ ಬೊಕ್ಕ ಜಿಯಾ ಕುಡೊಂಜಿ ನಮ್ಮ ಎಸ್ ಪಿ ಸರ್ನೆಲ್ಲ ಮಂತಿತ್ತರ್ ಇಟ್ ವಾಸ್ ಇರ್ನ ಜರ್ನಿ ತುಯರ ಪೋಂಡ ಇಟ್ ವಾಸ್ ಮಸ್ತ್ ಬಾರಿ ಶೋಕ್ ದ ಜರ್ನಿ ಇತ್ತು ನಿರ್ನ ಟಿಲ್ ಫಿನಾಲೆ ಕಮ್ ಟು ದ ಪರ್ಫಾರ್ಮೆನ್ಸ್ ಯಾನ್ ಪನ್ಪನ್ ಪಂಡ ಯಾನ್ ಕಾನ್ಸೆಪ್ಟ್ ಲೈಕ್ ಮಂತೆ ಯು ಆರ್ ಶೋಯಿಂಗ್ ವುಮನ್ ಪವರ್ ಹಿಯರ್ ಫಾರ್ ದ ಫಿನಾಲೆ ಯುವರ್ ಥಾಟ್ ವಾಸ್ ರಿಯಲಿ ಡಿಫರೆಂಟ್ ಇಟ್ ವಾಸ್ ನೈಸ್ ರಿಯಲಿ ವೆರಿ ನೈಸ್ ಎಂಟ್ರಿ ವಿತ್ ಕಾಸ್ಟ್ಯೂಮ್ it open anagiro beautiful posture editor it was really nice you're looking so beautiful okay thank you you're looking so beautiful second entry changeover that is also really good how changeover la edethinirna costume badu superb ithin thank you sir and expression I was yan nirine tuonditte irna expression was really fantastic thank you sir thank you very so nice much. I really liked your expression irna yan dumburdal act tutte your expression was too good thank you sir and you are a graceful dancer I must say that you're must graceful uller and the movement loud movements ir jump mampana gavade tirthin mampana neero loud it was everything was loud and clean and neat I really liked it thank you sir ending was really nice ir evil kirpar adoka onje message korpar that was really nice okay, and overall I can say for me it's a beautiful and powerful act thank you sir thank you and so much. Graceful and Sebastian yes thank you nice and keep it up I wish you good luck for your finale thank
Thank you so much. ಪ್ರೀತಿ ಬಟ್ ಇಂಚೆನಿಪ್ಪಲೆ ಗ್ರೇಸ್ಫುಲ್ ಆದುಪ್ಪಲೆ ಜರ್ನಿ ನಲ್ಲ ಕಂಟಿನ್ಯೂ ಮಂಪಲೆ ವಿನ್ನರ್ ಆರ್ ಲೂಸ್ ವಾಟ್ ಎವರ್ ಡಸಂಟ್ ಮ್ಯಾಟರ್ ಬಟ್ ಕೀಪ್ ಟ್ರೈ ವರ್ಕಿಂಗ್ ಹಾರ್ಡ್ ಯು ಹ್ಯಾವ್ ಇರಿಗೆ ಮಸ್ತ್ ಎಡ್ಡ ಫ್ಯೂಚರ್ ಉಂಡು ಏನು ಫಾರ್ ನೆಕ್ಸ್ಟ್ ಲೆವೆಲ್ಗೆ ಪಂಡ ಒಂದು ಶೋ ಒಂದು ಪನ್ಪುನತ್ತು ಇನ್ ಫ್ಯೂಚರ್ ಬ್ಯಾಂಗ್ಳೂರ್ ಆರ್ ಮುಂಬೈ ಇಫ್ ಯು ಗೋಯಿಂಗ್ ಫಾರ್ ಆಡಿಷನ್ ಯು ಹ್ಯಾವ್ ಅ ಚಾನ್ಸ್. Thank you sir, thank you so much. Thank you Means so a lot to me. ಥ್ಯಾಂಕ್ ಯು ಸೋ ಮಚ್. ಹೆಂಗೆ ನಿಜ ಗೊತ್ತೈತಿ ಜಡ್ಜ್ ವಿಸಿಲ್ ಪಾಡುವೇರಿಂದ ಯಾ ನೀರ್ನ ಫ್ಯಾನ್ ನಕಲ್ ಬರಿದಾರತ್ತ ವಿಸಿಲ್ ಪಣ್ಣಗೆ ಜಡ್ಜೇ ಪಾಡ್ಯಾರ. ಥ್ಯಾಂಕ್ ಯು ಸೋ ಮಚ್. ಏನು ಅದೃಷ್ಟನೇ ನೋಡಿದೆ ಅಪ್ಪ ನಾನು ಸೆಕೆಂಡ್ ಆಡಿಷನ್ ಚಾನ್ಸ್ ತಿಕ್ಕಿನಾಗ ಏನು ಬತ್ತೀನಿ ಒಂಜಿ ಕಂಟೆಸ್ಟೆಂಟ್ ಸೊ ಸೂರ್ಯಸ್ ಅನಿಲ್ ಸರ್ಲ ಪನ್ನೊಂದಿತ್ತೇರಿ ಇರು ಫೈನಲ್ ಮುಟ್ಟ ಖಂಡಿತ ಬರ್ಪುರ ಜಸ್ಟ್ ವರ್ಕ್ ಆನ್ ಫ್ಯೂ ಥಿಂಗ್ಸ್ ವಾಟ್ ಎವರ್ ಐ ಸೇ ಎಂದು ಸೊ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಇನ್ ಫೈನಲ್ ಟುಡೇ. Very nice. So second audition the Battinanchina contestant is on the finale. I think that small corrections with the judges have said ir nijwadla when serious detondu work malton potar ಯಾನ್ ಫಸ್ಟ್ ಐ ಮೀನ್ ಇಂಕ ಟೈಮ್ ತಿಕ್ಕಿದ್ಜಿ ಕೊರಿಯೋಗ್ರಾಫರ್ ನಟ್ ವರ್ಕ್ ಮಲ್ಪರೆ ಬೊಕ್ಕ ಮೂಜಿ ಜಡ್ಜಸ್ಲ ಹೆಂಗೆ ಪಂದೇರಿ ಇರು ಒಂಜಿ ಗುರು ನಾಡ್ಲೆ ಖಂಡಿತ ಇರಿಗೆ ಟ್ರೈನಿಂಗ್ ಕೊಂಡ ಇರ ಲೆವೆಲ್ಗೆ ಬರ್ಪರಂದು ಹೆಂಗೆ ನಿಲ್ಲ ನೆನ್ಪುಂಡು ಸರ್ ಪಂದಿನಿ ಸುರೇಶ್ ಸರ್ ಬಂದು ನಿತೇಶ್ ಸರ್ ಬಂದು ಬೊಕ್ಕ ಮಾನ್ಸಿ ಮ್ಯಾಮ್ ಪಂದಿನಿ ಅವ್ನು ಸೀರಿಯಸ್ ಆದ ಎತ್ತೊಂಡು ಬೊಕ್ಕ ಯಾನ್ ಐ ಮೀನ್ MBA ಫ್ರೆಂಡ್ಸ್ ಆ್ಯಂಡ್ ಯಾರನ್ನೊಟ್ಲ ವರ್ಕ್ ಮಾಡ್ತದೆ ಬೊಕ್ಕ ಈ ಸಲ ಸಂದೀಪ್ ಆಚಾರ್ಯ ಯಾರಿಂಗೆ ಪರ್ಸ್ನಲಿ ಟ್ರೈನಿಂಗ್ ಕೊಡ್ತೀನಿ ಅರುಂಧತಿ ಕಾನ್ಸೆಪ್ಟ್ಗೆ ಶೋ ಸ್ಟಾಪರ್ಸ್ ಇನ್ಸ್ಟಿಟ್ಯೂಷನ್ದಾರ್ ಸೊ ರೆಡ್ಲ ಗುರುನು ಸಹಾಯದಿಂದ ಐ ಮೀನ್ ಹೆಲ್ಪ್ ಹಿಡ್ದು ಯಾನ್ ಈ ರೋಲ್ ಮಲ್ಪರೆ ಆಂಡು ಯಾನ್ ಪನ್ಪ. ವೆರಿ ನೈಸ್. ಗುರು ಮಹಾಗುರು ಪೂರ ಸೇರ್ದಿರೆಗಿ ಫಿನಾಲೆಗೆ ರೆಡಿ ಮಲ್ದೆ. Yes correct. ಸ್ಟಾರಿಗೆ ಕೊರ್ರಿ ಇಷ್ಟ. Wonderful. Thank you so much. Going to Mansi ma'am please. ಎಸ್ ನಮಸ್ತೆ ಪ್ರೀತಿ. ನಮಸ್ತೆ ಮ್ಯಾಮ್. ಎಸ್ ನೀವೇ ಹೇಳಿದ ಹಾಗೆ ನೀವಿಷ್ಟರವರೆಗೆ ಮಾಡಿಕೊಂಡು ಪ್ರತಿ ಎಪಿಸೋಡಲ್ಲಿ ಯಾವ್ಯಾವ ರೀತಿಯ ಡ್ಯಾನ್ಸ್ಗಳನ್ನು ಮಾಡ್ಕೊಂಡು ಬಂದರೋ ಅದು ಎಲ್ಲದಕ್ಕಿಂತ ಒಂದು ಡಿಫ್ರೆಂಟ್ ಆದ ಚಾಲೆಂಜಿಂಗ್ ಆದ ಒಂದು ರೋಲನ್ನು ಗ್ರ್ಯಾಂಡ್ ಫಿನಾಲೆಗೆ ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ. ಯಾರೇ ಆಯ್ಕೆ ಮಾಡ್ಕೊಂಡಿರಲಿ ಪರ್ಫಾರ್ಮ್ ನೀವು ಮಾಡಿದ್ದೀರಿ, ಹಾಗಾಗಿ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು. ಯಾಕಂದ್ರೆ ನಿಮ್ಮ ಕಂಫರ್ಟ್ ಝೋನಿಂದ ನೀವು ಹೊರಗೆ ಬಂದು ಮಾಡಿದ್ದೀರಿ. ಹೌದು. ಮತ್ತು ಆ್ಯಸ್ ಎ ಡ್ಯಾನ್ಸರ್ ನೀವು ತುಂಬ ಒಳ್ಳೆ ಡ್ಯಾನ್ಸರ್. ಆ್ಯಂಡ್ ಇವತ್ತಿನ ಪರ್ಫಾರ್ಮೆನ್ಸಿನ ಬಗ್ಗೆ ಹೇಳೋದಾದರೆ ಕಾಸ್ಟ್ಯೂಮ್ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಒಂದು ಕೆಲವು ಕಡೆ ಅಂದರೆ ತೀರಾ ನಾನು ಹೊಗಳಿ ಬಿಟ್ಟರೆ ಕಷ್ಟವೇ. ಸೊ ಸಣ್ಣ ಪುಟ್ಟದ್ದು ನನಗೆ ಅನಿಸಿದ ನಾನು ಈ ಕ್ಷಣದಲ್ಲಿ ಹೇಳಲೇಬೇಕು. ಈಗ ಆ ಸೈಡಿಗೆ ಹೋಗಿ ಇದು ಪ್ರಾಪ್ ಏನೋ ತಗೊಂಡು ಬರುವಷ್ಟರಲ್ಲಿ ಇಟ್ ವಾಸ್ ಜಸ್ಟ್ ಮೂಮೆಂಟ್, ಅಂದರೆ ಅಲ್ಲಿ ಡ್ಯಾನ್ಸ್ ಇರಲಿಲ್ವೇನೋ ಅನಿಸಿತು. ಮತ್ತು ಬಿಗಿನಿಂಗಲ್ಲಿ ನಂಗೆ ಮ್ಯೂಸಿಕ್ ಸ್ವಲ್ಪ ಎಬ್ರಪ್ಟ್ ಅನಿಸ್ತಾ ಇತ್ತು. ಆಮೇಲೆ ಓವರಾಲ್ ಈ ದ್ವೇಷ ಸೇಡು ಅನ್ನುವ ಒಂದು ಥೀಮ್ ಬಂದ ಕೂಡಲೇ ಆ ಮ್ಯೂಸಿಕ್ನಲ್ಲಿ ಅಷ್ಟು ಇಂಟೆನ್ಸಿಟಿ ಇರುವಾಗ ನಾವು ಅದಕ್ಕೆ ಮ್ಯಾಚ್ ಮಾಡೋದು ತುಂಬ ಚಾಲೆಂಜಿಂಗು. ನೀವು ನಿಮ್ಮ ತುಂಬ ಪ್ರಯತ್ನ ಪಟ್ಟಿದ್ದೀರಿ, ಆದರೆ ಎಲ್ಲೋ ಒಂದು ಕಡೆ ಆ ಮ್ಯೂಸಿಕ್ನ ಇಂಟೆನ್ಸಿಟಿ ಜೊತೆ ನಿಮ್ಮ ಅಭಿನಯ ಮ್ಯಾಚ್ ಆಗಲಿಲ್ವೇನೋ ಅಂತ ಒಂದು ಕಡೆ ಅನಿಸಿತು. ಬಟ್ ಒಂದು ಹೆಣ್ಣಿನ ಶಕ್ತಿಯ ಅನಾವರಣದ ಥೀಮನ್ನು ನಮ್ಮ ಟಿವಿಯ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ನ ಗ್ರ್ಯಾಂಡ್ ಫಿನಾಲೆಗೆ ನೀವು ತಂದದ್ದು ನಿಜವಾಗಿಯೂ ಗ್ರೇಟ್. ಐ ಮಸ್ಟ್ ಅಪ್ರಿಷಿಯೇಟ್ ದ್ಯಾಟ್. ಆಲ್ ದಿ ಬೆಸ್ಟ್. ಏನಾಗ್ತದೆ ನೋಡುವ. ಶೋ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. Thank you so much. Going to our third judge, Suraj Sanil. ಪ್ರೀತಿ. ಎಸ್ ಸರ್. ನಮಸ್ತೆ. ನಮಸ್ತೆ ಸರ್. ಎಂಚ ಒಂದುಂಡು ಗ್ರ್ಯಾಂಡ್ ಫಿನಾಲೆ ಪರ್ಫಾರ್ಮೆನ್ಸ್ ಮಂತಿ ಬೋಕಿರೇಕ್ ಮಸ್ತ್ ಖುಷಿ ಆಪುಂಡು ಸರ್. ಮಸ್ತ್ ಖುಷಿ ಆವೊಂದುಂಡು. Yes. ಪ್ರೀತಿ, ಅದರ್ ದನ್ ದ ಕಾಂಪಿಟೇಷನ್ ಐ ವುಡ್ ಲೈಕ್ ಟು ಸೇ ದಟ್ ಒಂಜಿ ಸ್ಟೇಜ್ ಮ್ಯಾನರಿಸಮ್ ಅಂದುಪುಂಡು ಅವು ಯಾನು ಇರ್ನ ಫಸ್ಟ್ ಏಡ್ ದಿಂಚ ತೊಗೊಂದುಪ್ಪು ಆ್ಯಸ್ ಎ ಬಿಹೇವಿಯರ್ ಕಂಟೆಂಟ್ ಯು ಆರ್ ವೆರಿ ಗುಡ್ ಆನ್ ಸ್ಟೇಜ್ ರೆಸ್ಪೆಕ್ಟಿಂಗ್ ದ ಸ್ಟೇಜ್ ಜಡ್ಜಸ್ ಆರ್ ಆಂಕರ್ ಹೂ ಎವರ್ ಇಟ್ ಈಸ್ ದಟ್ ಈಸ್ ಶೋಸ್ ಎನ್ ವೆರಿ ಗುಡ್ ಬಿಹೇವಿಯರ್ ಫ್ರಮ್ ಯು ಆಲ್ ದ ವೇ. ದಿಸ್ ಇಸ್ ನಥಿಂಗ್ ಟು ರಿಲೇಟೆಡ್ ವಿತ್ ದ ಜಡ್ಜ್ಮೆಂಟ್ ಬಟ್ ಎಂಕ ಒಂಜಿ ರಿಯಲಿ ಅಪ್ರಿಷಿಯೇಟ್ ಮನ್ಪೋಡ್ ಅಂದ ಅನಿಸಿನ ಆ್ಯಂಡ್ ದಿಸ್ ಇಸ್ ದ ರೈಟ್ ಸ್ಟೇಜ್ ಅಂದು ಅನ್ನೆನ್ವೆ. ಸೊ ವೆರಿ ಗುಡ್ ಆನ್ ದ್ಯಾಟ್. ಆ್ಯಂಡ್ ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್, ಅರುಂಧತಿ ಒಂಜಿ ಕಾನ್ಸೆಪ್ಟ್ ಯಾನ್ ಫಸ್ಟ್ ಟೈಮ್ ತೊಗೊಂದುಲ್ಲ ಆಸ್ ಎ ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಯುವರ್ ಕೊರಿಯೋಗ್ರಾಫರ್ ಥಿಂಕಿಂಗ್ ಸಮಥಿಂಗ್ ನ್ಯೂ ಇನ್ ದಿಸ್ ಸ್ಟೇಜ್. ಅವು ಹೆಂಗೆ ಮಸ್ತ್ ಇಷ್ಟ ಆ ಕಾನ್ಸೆಪ್ಟ್ ಹೆಂಗೆ ಇಷ್ಟ ಅಂಡ್ ಅವನ್ ಎಕ್ಸಿಕ್ಯೂಟ್ ಮಂತ್ನೆಲ್ಲ ಇಷ್ಟ ಅಂಡ್ ಇರ್ನ ಪರ್ಫಾರ್ಮೆನ್ಸ್ ಬಗ್ಗೆ ಪನೋಡಾಂಡ ಆ್ಯಸ್ ಎ ಕ್ಯಾರೆಕ್ಟರ್ ಆಫ್ ಅರುಂಧತಿ ಅವು ಇಂಚಿನ ಮನ್ಪೊಡಿತನ್ ಲಾಸ್ಟ್ಗೆ ಆ ಕ್ಯಾರೆಕ್ಟರೈಸೇಷನ್ ಇತ್ತನ್. ಬಟ್ ಸಿನ್ಸ್ ಇಟ್ಸ್ ಎ ಡ್ಯಾನ್ಸ್ ಶೋ ಎಂಗೆ ಡ್ಯಾನ್ಸ್ ಸ್ಟೆಪ್ಸ್ ಡ್ಯಾನ್ಸ್ ಮೂವ್ಸ್ ಮಸ್ತ್ ಚಾಲೆಂಜಿಂಗ್ ಅಂದ್ ಅನಿಸಿಚ್ಚಿ. ಆ್ಯಸ್ ಇಟ್ಸ್ ಎ ಗ್ರ್ಯಾಂಡ್ ಫಿನಾಲೆ ಎವ್ರಿ ಪಾಯಿಂಟ್ ಎಂಕುಲು ತೂವಡಪ್. ಸೊ ಇತ್ತೀರ್ ಸೆಮಿ ಕ್ಲಾಸಿಕಲ್ ತೊಂದರು ಒಂಜಿ ಕಡೆ ಕಳರಿ ಮೂಮೆಂಟ್ಸ್ ತೊಂದರು ಬೊಕ್ಕ ಕಂಟೆಂಪ್ರರಿ ಐಗಿರಿ ನಂದಿನಿ ಮಿಕ್ಸಪ್ ಮಂದರ್. ಸೊ ಈ 3 ಫಾರ್ಮ್ಸ್ ಇಡ್ಲ ಇಂಕ ಮಸ್ತ್ ಚಾಲೆಂಜಿಂಗ್ ಸ್ಟೆಪ್ಸ್ ಅಂದು ಒಲ್ಪಲ ಮಸ್ತ್ ತೂಯರ್ ತಿಕ್ಕಿಜಿ. ಇಫ್ ಯುಡ್ ಹವ್ ಆ್ಯಡೆಡ್ ಮೋರ್ ಚಾಲೆಂಜಿಂಗ್ ಆ್ಯಂಡ್ ಮೋರ್ ಎನರ್ಜೆಟಿಕ್ ಸ್ಟೆಪ್ಸ್ ಆತ್ನ ಮೇ ಬಿ ವಿತ್ ದ ಕಾನ್ಸೆಪ್ಟ್ the bang on performance maybe it would have been a grand finale performance. So maybe alpa on challenging steps bodithina enk
ಕಮ್ಮಿ ಅಂದ ಅನಿಸಿನಾತೆ. ಅದರ್ ದೆನ್ ಗುಡ್ ಆ್ಯಕ್ಟ್, ಇರ್ನ ಕ್ಯಾರೆಕ್ಟರೈಸೇಷನ್, ಇರ್ನ ಎಕ್ಸ್ಪ್ರೆಷನ್ ವಾಸ್ ದ ಬೆಸ್ಟ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Wonderful. Thank you so much. Very good comments from the judges and little bit for your improvement. ಈ ವೇದಿಕೆಗೆ ಹತ್ತದ ಪಣ್ಣ ಫಿನಾಲೆ ಆಗ್ತೀನಿ ನಾನು ಎಲ್ಲದ ದಿನ ಇರಿ ಓಲಾನ ನೆಕ್ಸ್ಟ್ ಲೆವೆಲ್ ಅಥವಾ ಬೇತೆ ಕಾಂಪಿಟೇಷನ್ ಹೋನಾಗ ದೀಸ್ ಟೈನಿ suggestions will definitely help. Right? You have done a very beautiful concept, ಖುಷಿ. and ಓಲು ನನ್ನೆಲ್ಲ ಒಂಚೂರು ಎನರ್ಜಿ ಬೋರ್ಡು ಐಕ್ ಪೂರ ಎಂಕಲ್ನ ಸೈಡ್ ಇಟ್ಟು ರೆಡಿ ಆದುಂಡು ಪೂರ ಕನ್ಲೆ ಎನರ್ಜಿ ಕೊರ್ಪುನಂಚಿನ ಪೂರ ಕನ್ಲೆ. ಸೊ ಯು ಗೋಣ ಗೆಟ್ ಲಾಡ್ ಆಫ್ ಎನರ್ಜಿ. ಫಿನಾಲಿಡ್ ಪ್ರಾಕ್ಟೀಸ್ ಮಾಡ್ತದ್ದು ಇರಿಗೆ ಮಸ್ತ್ ಬಚ್ಚಿ ತಿಪ್ಪುಂಡು ಎನರ್ಜಿ ಬೋರ್ಡು ರಿಲ್ಯಾಕ್ಸ್ ಮಲ್ಪುಡು ಇಲ್ಲದಕ್ಲೆ ಪೂರ ರುಚಿ ಆಯ್ನ ಅಡಿಗೆ ಮಲ್ತ ಮಾಡೋಡು ಐಕ್ ಪೂರ ಬೋರ್ಡ್ ಆಯ್ನ ಪೂರ ಉಂಡು. ಒನ್ ಈಸ್ ನಿತ್ಯ ಫುಡ್ ಪ್ರಾಡಕ್ಟ್ಸ್ ಅವತ್ತು ಇದು ನಿತ್ಯ ಚಪಾತಿ ಅಕ್ಕಲ್ನ ಒಂಜಿ ಕಿಟ್ಟು ಒಂದು ಪೂರ ಇರೇ ಕೊರ್ಪ ಗಾಡಿ ಪತ್ತೊಂದು ಪೋಲೆ ಅವೇ. ಎಸ್, ಫ್ಲೋರಮ ಫ್ಲೋರ್ ಕ್ಲೀನರ್ಸ್ ಅವತ್ತು ಹಿಡಿದು ಒಂಜಿ ಗಿಫ್ಟ್ ಹ್ಯಾಂಪರ್ ತಿಕ್ಕೊಂದುಂಡು. ವಾವ್, ಒಂದಿಂಗ್ ಒಂಜಿ ಕೈತ ಫುಲ್ ಎಕ್ಸಸೈಸ್ ಆಪುಂಡು. ಎಸ್, Sun Premium Refined Sunflower Oil, our main sponsors are giving you big can of healthy oil. And ನೇಪಲ ಎನರ್ಜಿ ಬೋರ್ಡ್ ಉಂದಾಣ ಎಂಕಲ್ನ ಮೇನ್ ಸ್ಪಾನ್ಸರ್ಸ್ ಜನಪ್ರಿಯ ರೈಸ್ ಕುಚಿಲಕ್ಕಿ ತಿನ್ನೋಡು ಒಂದೇಟು ಒಂಜಿ ಶೂರು ಗಂಜಿ ತಿಂದ ಫುಲ್ ಎನರ್ಜಿ. ಆ್ಯಂಡ್ ಎವ್ರಿ ವೀಕ್ ವೆಯ್ಟ್ ಮಲ್ಪುನಂಚಿನ ರಿವೆಂಟೋ ಗಿಫ್ಟ್ ಹ್ಯಾಂಪರ್ fully for you. So congratulations, you get all this. ಈ ಗಾಡಿನ ಪತ್ತೊಂದು ಪೋಲೆ ಅಂಚನೆ ಗಾಡಿಗೆ ಕಾರ್ಗೆ ತಿಂಜಾಲೆ and enjoy. Thank you so much and good luck. Best wishes. Sun Premium Refined Sunflower Oil, Dance for Me Dance Season 5. यहाँ पे है entertainment, entertainment and entertainment. भरपूर entertainment की एक family show that is Dance for Me Dance Season 5. ನಮ್ಗೆಲ್ರಿಗೂ ಗೊತ್ತಿದೆ ಇಲ್ಲಿ ನೃತ್ಯ ಮಾತ್ರ ಅಲ್ಲ, ಸೆಂಟಿಮೆಂಟ್ಸ್ ಇದೆ, ಇಮೋಷನ್ಸ್ ಇದೆ, ಕಾಂಪಿಟೇಷನ್ ಇದೆ, ಫನ್ ಇದೆ, ಎನರ್ಜಿ ಇದೆ. ಇದೆಲ್ಲದರ ಒಂದು ಸಮ್ಮಿಲನವಾಗಿ ಬಂದಂತಹ ಒಂದು ಕಾರ್ಯಕ್ರಮ ನಮ್ಮ ಟಿವಿ ಪ್ರಸ್ತುತಪಡಿಸುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ತನಕ ಬಂದಿದೆ. ಈ ಸೀಸನ್ 5ನ ಫಿನಾಲೆಯಲ್ಲಿ ಡಾನ್ಸರ್ಸ್ ಮಮ್ಮೀಸನ್ನು ನೋಡಲಿಕ್ಕೆ ನಾವೆಲ್ಲರೂ ಕಾತರರಾಗಿದ್ದೇವೆ. ಆದರೆ ಅದರ ಮೊದಲು ನಾವು ತಗೊಳ್ತಾ ಇದ್ದೇವೆ ಒಂದು ಚಿಕ್ಕ ಬ್ರೇಕ್. ಆ ಚಿಕ್ಕ ಬ್ರೇಕಿಗೆ ಹೋಗೋ ಮೊದಲು ಆ ಸಿನ್ಸಿಯರ್ ಗ್ರಾಟಿಟ್ಯೂಡ್ ಗೋಸ್ ಟು ಅಮೃತ್ ನೋನಿ ಆ್ಯಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್, ಆರ್ ಶೈನಿಂಗ್ ಪಾರ್ಟ್ನರ್ ಫಾರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ಥ್ಯಾಂಕ್ಸ್ ಹೇಳ್ತಾ ನಾವು ತಗೊಳ್ತಾ ಇದ್ದೇವೆ ಒಂದು ಚಿಕ್ಕ ಬ್ರೇಕ್. ಡೋಂಟ್ ಗೋ ಎನಿವೇರ್, ಬಿ ರೈಟ್ ಬ್ಯಾಕ್. ಹೆಲೋ ಒನ್ಸ್ ಅಗೇನ್, ಚಿಕ್ಕ ಪುಟ್ಟ ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. ಖಂಡಿತವಾಗ್ಲೂ ನೀವೆಲ್ಲರೂ ಕಾಯ್ತಾ ಇರುವಂಥದ್ದು, ಕಾತ್ರದಿಂದ ಕೇಳ್ತಾ ಇರುವಂಥದ್ದು ನೆಕ್ಸ್ಟ್ ಮಮ್ಮಿ ಸ್ಟೇಜಿಗೆ ಬರೋರು ಯಾರು ಅಂತ ಅಲ್ವಾ? ಜಡ್ಜಸ್ ಕೂಡ ಕ್ಯೂರಿಯಸ್ ಆಗಿದ್ದಾರೆ. ಆದರೆ ಎಂಟರ್ಟೈನ್ಮೆಂಟ್ನ ಈ ವೇದಿಕೆಯಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಚಿಕ್ಕ ಪುಟ್ಟ ಮಕ್ಕಳು. ಆ ಮಕ್ಕಳು ಯಾವ ರೀತಿ ನಮ್ಮನ್ನು ಮನೋರಂಜಿಸ್ತಾರೆ ಅಂತ ಹೇಳಿದರೆ ಇಟ್ಸ್ ಗೋಯಿಂಗ್ ಟು ಬಿ ಅ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ಪ್ಲೀಸ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್. ನಮ್ಮೆಲ್ಲರನ್ನ ಮನೋರಂಜಿಸ್ಲಿಕ್ಕೆ ಬರ್ತಾ ಇರುವಂಥ ಚಿಕ್ಕ ಪುಟ್ಟ ಮಕ್ಕಳ ಒಂದು ಪುಟಾಣಿ ಮೇಳ ಅಂತ ಹೇಳ್ಬೋದು. Cool Friends Dance Academy. Yes, on the stage. Can we have the little kids on the stage, please? Singing them Simba Simba Repose. Bahaki liki rahaki liki pipi fili fili black liki no do no mo chao dabba dabba mugo kiliki. Bahaki liki rahaki liki pipi fili fili black liki no do no mo chao dabba dabba mugo kiliki.
खड़ा है, लैला खटा का भेड़ा है, मजाक उड़ाती है मेरी मोहब्बत की गूंज मार के। ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಇದರ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಆ್ಯಂಡ್ ಇವರಾಗ್ತಾರೆ ವಿನ್ನರ್, ಅವರಾಗ್ತಾರೆ ವಿನ್ನರ್, ಮತ್ತೊಬ್ಬರಾಗ್ತಾರೆ ವಿನ್ನರ್. ಈ ಪ್ರಶ್ನೆಗಳು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಡ್ತಾ ಇದೆ. ಬಟ್ ಯಾವ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೂ ಕೂಡ 6 ಜನರ ಪರ್ಫಾರ್ಮೆನ್ಸ್ ಮುಗಿಬೇಕಾಗುತ್ತೆ. ಆ್ಯಂಡ್ ಜಡ್ಜಸ್ ಈಗಾಗಲೇ ಟೆನ್ಷನಲ್ಲಿದ್ದಾರೆ, ಯಾರಿಗೆ ಎಷ್ಟು ಮಾರ್ಕ್ ಕೊಡೋದು, ಯಾರನ್ನ ವಿನ್ನರ್ ಮಾಡೋದು, ಏನು ಕತೆ ಅಂತ. ಯಾಕೆಂತಂದರೆ ಇಲ್ಲಿಗೆ ಬಂದಿರೋವಂಥ ಇವಾಗ ಏನು ಪರ್ಫಾರ್ಮೆನ್ಸ್ ಆಗಿದೆ ಅವರೆಲ್ಲ ಒಬ್ಬರಿಂದ ಇನ್ನೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವಾಗ ಮುಂದಿನ ಪರ್ಫಾರ್ಮರ್, ಮುಂದಿನ ಮಮ್ಮಿ, ದ್ಯಾಟ್ ಈಸ್ ರಕ್ಷಿತಾ ಸುಧೀರ್. ಅವರ ದೀರ್ಘವಾಗಿರುವಂತಹ ಸೀಸನ್ 5ನ ಜರ್ನಿ ಏನಿತ್ತು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಇವತ್ತಿನ ಪರ್ಫಾರ್ಮೆನ್ಸ್ ಡಿಸೈಡ್ ಮಾಡುತ್ತೆ ಅವರಿಗೆ ಯಾವ ಪ್ರಶಸ್ತಿ ಸಿಗುತ್ತೆ ಅಂತ. ಸೊ ಅವರಿಗೆ ದೊಡ್ಡ ಆಲ್ ದಿ ಬೆಸ್ಟ್ ಆ್ಯಂಡ್ ಪ್ಲೀಸ್ ವೆಲ್ಕಮ್ ರಕ್ಷಿತಾ ಸುಧೀರ್. ಕಾರ್ಕಳದ ನಂದಳಿಕೆಯ ರಕ್ಷಿತಾ ವಿದ್ಯಾಭ್ಯಾಸವನ್ನ ಕೊಣಾಜೆಯ ತಾಯಿ ಮನೆಯಲ್ಲಿ ಮುಗಿಸಿದ್ರು. ಬಾಲ್ಯದಿಂದಲೇ ನಾಟಕ, ನೃತ್ಯದ ಬಗ್ಗೆ ಹೆಚ್ಚು ಒಲವು ತೋರುತ್ತಿದ್ದ ರಕ್ಷಿತಾ ಶಾಲಾ ದಿನಗಳಲ್ಲಿ ಹಲವು ವೇದಿಕೆಗಳಲ್ಲಿ ಭರತನಾಟ್ಯವನ್ನ ಪ್ರದರ್ಶಿಸಿದ್ದಾರೆ. ಶಾಲಾ ದಿನಗಳಲ್ಲೇ ಕರಾವಳಿಯ ಗಂಡು ಕಲೆ ಯಕ್ಷಗಾನವನ್ನ ಕಲಿತಿದ್ದರು ರಕ್ಷಿತಾ ಸುಧೀರ್. ಕಾರ್ಕಳದ ನಂದಳಿಕೆಯ ಸುಧೀರ್ ಕುಲಾಲ್ ಅವರ ಕೈ ಹಿಡಿದ ರಕ್ಷಿತಾ ಬಾಲ್ಯದಿಂದಲೇ ನೃತ್ಯ, ನಾಟಕಗಳಲ್ಲಿ ಅತೀವ ಆಸಕ್ತಿಯನ್ನ ಹೊಂದಿದ್ರು.
ಸುರತ್ಕಲ್ನ ತುಳುಬೆರೆ ತುಡರ್ ಎಂಬ ತಂಡದಲ್ಲಿ ಕಲಾವಿದೆಯೂ ಆಗಿದ್ದಾರೆ. SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಅರ್ಪಿತವಾದ ಸುತ್ತಿನಲ್ಲಿ ಅವರು ನೃತ್ಯ ಪ್ರದರ್ಶಿಸಿದ್ದು ಈ ರೀತಿ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ, ಇನ್ನೆಲ್ಲ ಜಲ ನಾಟ ನುಡಿಗೆ, ಇನ್ನೆಲ್ಲ ಜಲ ನಾಟ ನುಡಿಗೆ. ರಕ್ಷಿತಾ ಸುಧೀರ್ ರಾಜ್ಯ ಮಟ್ಟದ ಕಿರುಚಿತ್ರ ಸ್ಪರ್ಧೆಯಲ್ಲಿ ಜನನಿ ಎಂಬ ಕಿರುಚಿತ್ರಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಜನನಿ 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 ಕರುಣಾ ಸದನಿ ಜನನಿ 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 ಜನನಿ. ತಮ್ಮ ನೃತ್ಯ ಗುರುವಿನೊಂದಿಗೆ ಕೊರಿಯೋಗ್ರಾಫರ್ ರೌಂಡ್ನಲ್ಲಿ ನೀಡಿದ ನೃತ್ಯ ಪ್ರದರ್ಶನ ಇದು. सर्वांगी सुंदर उदिशेंदुराची, कंठी झळके माळ मुक्ता फळाची. जय देव जय देव जय देव जय देव जय मंगल मूर्ती हो श्री मंगल मूर्ती, दर्शन मात्रे मन कामना पूर्ती. जय देव जय देव. लंबोदर तू विनायका तू मल्लोडेश्वर मोरया, विघ्नेश्वर तू एकदंत तू मयूरेश्वरा मोरया. Beautiful, colorful act. This is a beautiful, colorful act. Why? Because each words nikal patadar. Each words there was a Ganeshan explanation ittan. Enkola Chauti program the full or a memorize and creativity choreography excellent, no doubt about it. ರಕ್ಷಿತಾ ನಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5ರ ರೆಟ್ರೋ ರೌಂಡ್ ನಲ್ಲಿ ಕಾಣಿಸಿದ್ದು ಹೀಗೆ. कई अलबेले देखे, जवानी के रेले देखे, हसीनों के मेले देखे दिल पे. ओ जो तू आ गया हो, जो तू आ गया. ಬಿಡುವಿಲ್ಲದ ಸಮಯದೊಂದಿಗೆ ನೃತ್ಯ, ನಾಟಕ ಇನ್ನೂ ಅನೇಕ ಸಮಾಜ ಸೇವಾ ಕಾರ್ಯಗಳಲ್ಲಿ ಮಗ್ನರಾಗಿರುವ ರಕ್ಷಿತಾ ಸುಧೀರ್ ವಿಹಾ ಎಂಬ ಹೆಣ್ಣು ಮಗುವಿನ ತಾಯಿ. ಮಂಗಳಾದೇವಿಯ ತರುಣ್ ಡ್ಯಾನ್ಸ್ ಚಿಟ್ನ ತರುಣ್ ರಾಜ್ ನೃತ್ಯ ಸಂಯೋಜನೆಯಲ್ಲಿ ನಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5ರ ಫೈನಲ್ ಸ್ಪರ್ಧೆಗೆ ತಯಾರಿಯನ್ನ ನಡೆಸಿದ್ದಾರೆ. ಅಮ್ಮ ಅಮ್ಮ, ನಾನಮ್ಮ, ಚೆನ್ನಾಗಿದ್ಯಾ ತಾನೆ? ಅಮ್ಮ, ನಿಂಗೊಂದು ಗುಡ್ ನ್ಯೂಸ್ ಇದೆ. ಇನ್ನೊಂದು 2 ದಿನದಲ್ಲಿ ನಮ್ಮ ಮನೆಗೆ ಬರ್ತಾ ಇದ್ದೀನಿ. ಅಮ್ಮ, ನಿನ್ನ ಕೈ ತುತ್ತು ತಿಂದೆ ತುಂಬ ದಿನ ಆಯಿತು. ನಾನು ಬರುವಾಗ ನನಗೆ ಇಷ್ಟವಾದ ಅಡುಗೆ ಎಲ್ಲ ಮಾಡಿಟ್ಟಿರಮ್ಮ. ಅಮ್ಮ, ನಿನ್ನ ಜೊತೆ ತುಂಬ ಮಾತಾಡೋದಿದೆ, ಬಂದಮೇಲೆ ಮಾತಾಡೋಣ. ಅಮ್ಮ, ನನಗೆ ಈಗ ಡ್ಯೂಟಿಗೆ ಲೇಟ್ ಆಯಿತು, ಆಮೇಲೆ ಮಾತಾಡ್ತೀನಿ. ಬಾಯ್ ಅಮ್ಮ. ದಾಟಿ ಹೋದೆ ಬೆಳಕನ್ನು, ಹಾರಿ ಹೋದ ಅದೆಂತ ಬಾನು, ಕಾಣದೇನು ಹೆತ್ತ ಹೆಣ್ಣು, ಒಣಗಿದೆ ಕೈ ಬೆರಳು
ಬರ್ತಿರೋ ಖುಷಿಯಲ್ಲಿ ಎಲ್ಲಿ ನೋಡಿದ್ರು ಮಗನೇ ಕಾಣ್ತಿದ್ದಾನೆ. ಬೆಳೆದ ಮರವೊಂದು ತನ್ನ ಬೇರನ್ನ ತಾನೇ ಕಾಣ ಬಯಸಿದೆ. ಮುಗಿಲ ಕಾಣುವ ಹಕ್ಕಿ ಮರಿಯೊಂದು ತಾಯಿಯ ಗೂಡನು ಅರಸಿದೆ. ಅಮ್ಮ ಊಟ ಬಡಿಸಮ್ಮ, ಹಸಿವಾಗ್ತಾ ಇದೆ. ಪುಟ್ಟ ಹೆಜ್ಜೆ ಸುಳಿವು ನೀ ಕಂಡರೆ ಉಳಿವು. ಮತ್ತೆ ಗರ್ಭಕ್ಕೆ ಹೋಗೋ ಬೇಡಿಕೆ, ಪ್ರಸವ ಬೇನೆ ಇರದ ಜನುಮ ಎನಗೆ. ಹುಡುಕಿದೆ ಹೆತ್ತ ಕಂಗಳು ಸ್ವರ ಸೇರಲು ಮನ ಮುಗಿಲು ನಾಜಿನುಗೆ ಬಂದೆ. ನಮಸ್ತೆ ಅಮ್ಮ, ಇಂಡಿಯನ್ ಆರ್ಮಿಯಿಂದ ಮಾತಾಡ್ತಿರೋದು. ಇವತ್ತು ನಡೆದ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ಅಜಿತ್ ಅವರು ಹುತಾತ್ಮರಾಗಿದ್ದಾರೆ. ವಿ ಆರ್ ರಿಯಲಿ ವೆರಿ ಸಾರಿ ಟು ಇನ್ಫಾರ್ಮ್ ಯು ದ್ಯಾಟ್. ಸ್ಟೇ ಸ್ಟ್ರಾಂಗ್. ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ ನೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ತೋರಿತು ನಿನ್ನ ಮಮತೆಯ ಬಲವಾಗಿ. ದೂರ ಹೋದರು ಎಲ್ಲೇ ಇದ್ದರು ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ. ತಾಯಿನೇ ಎಲ್ಲ ಬದಲಾಗುವುದಿಲ್ಲ. ಯುಗವುರುಳಿ ಕಳೆದೋದರು ಹಣೆ ಬರಹ ಬದಲಾದರು. Wow. बोलो भारत माता की. I can't hear you. बोलो ಭಾರತ್ ಮಾತಾ ಕಿ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ ಇಂತಹ ವೇದಿಕೆ ಇದ್ದಾಗ, ಇಂತಹ ಕಾನ್ಸೆಪ್ಟ್ಗಳು ಬಂದಾಗ ಅದು ನಿಜಕ್ಕೂ ಒಂದು ಅರ್ಥಪೂರ್ಣವಾಗುತ್ತೆ. ಸೊ ಐ ಕ್ಯಾನ್ ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್ ಮನ್ಪೆ. ಸೊ ಇಂಚಿನ ಒಂದು ಕಾನ್ಸೆಪ್ಟ್ ದಾಯಕದಿತ್ತು ನೋಡಿ ನಾನು ಇರೇ. ಸೊ ಮುಖ್ಯವಾದ ಒಂದು ಅಮ್ಮನಕ್ಲೆ ಗುಂಪಿನ ಕಾರ್ಯಕ್ರಮ ಐನರ್ದವರ ಅಮ್ಮ ಪನ್ಪುನಾರೆಗೊಂಜಿ ದಾದ ಡೆಡಿಕೇಟ್ ಮಂತದಿ ಒಂಜಿ ಕಾನ್ಸೆಪ್ಟ್ ನಾನು ಸರ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಬೊಕ್ಕ ಇವನ್ ನಮ್ಮ ಇಂಡಿಯಾದ ಏರ್ಪುರ ಆರ್ಮಿಡ್ ಉಲ್ಲೇರು ಅಕ್ಲ ಉಲೈದ ಸಂಗತಿ ನಂಗೆ ದಾಲ ಗೊತ್ತು ಪೂಜಾ ಐನರ್ದವರ ಅಕ್ಲೆಗ್ಲೆ ಎಂಕ್ಲ ಒಂದೊಂಜಿ ಸಾಂಗ್ ಡಾನ್ಸ್ ದಾದೊಂಡು ಅಕ್ಲೆ ಡೆಡಿಕೇಟ್ ಮಂತದ ಎಂಕ್ಲು ಮಂತೀನಿ. ಫ್ಯಾಂಟಾಸ್ಟಿಕ್. ಖಂಡಿತವಾಗ್ಲೂ ಒಂದು ಸೂಪರ್ ಆಗಿರುವಂಥ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಯಾಕೆಂತಂದರೆ ತಾಯಿ ಹಾಗೂ ಯೋಧ ಅನ್ನುವಂಥ ಒಂದು ಕನೆಕ್ಷನ್ ಇದೆ ಅಲ್ವಾ, ದ್ಯಾಟ್ ಇಸ್ ರಿಯಲಿ ಬ್ಯೂಟಿಫುಲ್. ಈ ವೇದಿಕೆಗೆ ತುಂಬಾ ಆಪ್ತವಾಗಿರುವಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಯಾಕೆಂತಂದರೆ ತಾಯಿ ಅಂತಂದರೆ ಒಂದು ಕುಟುಂಬದಲ್ಲಿ ಯೋಧ ಇದ್ದಂಗೆ. ಸೊ ಯೋಧ ಅಂತಂದರೆ ನಮ್ಮ ದೇಶಕ್ಕೆ ಒಂದು ತಾಯಿ ಇದ್ದಂಗೆ. ಸೊ ಹಾಗಾಗಿ ತಾಯಿಗೂ ಯೋಧನಿಗೂ ಯಾವುದೇ ರೀತಿಯಲ್ಲೂ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರು ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ನಾವಿವಾಗ ಮಂಗಳೂರಿನಲ್ಲಿದ್ದು ಮಂಗಳೂರಿನ ಪುರಭವನದಲ್ಲಿ ಇಂತಹ ಸನ್ನಿವೇಶದಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಕಾರಣ, ನಮ್ಮ ಗಡಿಯಲ್ಲಿ ಯೋಧರಿಂದ ನಮ್ಮ ದೇಶ ಸುರಕ್ಷಿತವಾಗಿದೆ ಅನ್ನೋಂತಹ ಒಂದು ನಂಬಿಕೆ. ಅದಕ್ಕೆ ಕಾರಣೀಭೂತರಾದಂತಹ ಎಲ್ಲ ಯೋಧರಿಗೆ ನಮ್ಮ ಟಿವಿಯ ಪರವಾಗಿ, ನಮ್ಮ ಕಾರ್ಯಕ್ರಮದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದೊಡ್ಡ ಸೆಲ್ಯೂಟ್. ಯಾಕೆಂತಂದರೆ ಈ ದೇಶದಲ್ಲಿ ಬೇಕಾದಷ್ಟು ಕೆಲಸಗಳು ಸಿಗಬಹುದು, ಯೋಧರಿಗೂ ಬೇರೆ ಕೆಲಸದಂತೆ ಸಂಬಳ ಸಿಗಬಹುದು, ಆದರೆ ಸಾವನ್ನು ಎದುರಿಸಿ ಕೆಲಸ ಮಾಡುವಂತಹ ಒಂದು ಕೆಲಸ ಇದ್ರೆ ಅದು ಯೋಧರ ಕೆಲಸ ಮಾತ್ರ. ಸೊ ಅಂತಹ ಯೋಧರಿಗೆ ಎಷ್ಟು ಥ್ಯಾಂಕ್ ಯು, ಎಷ್ಟು ಸಲ್ಯೂಟ್ ಕೊಟ್ಟರು ಕೂಡ ಕಡಿಮೆನೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ನಿಮ್ಮ ಆ್ಯಕ್ಟ್ ಹೇಗಾಯಿತು, ಡ್ಯಾನ್ಸ್ ಹೇಗಿತ್ತು ಅದು ಅವ್ರು ಹೇಳ್ತಾರೆ, ಬಟ್ ಕಾನ್ಸೆಪ್ಟ್ ವೈಸ್ ದಿಸ್ ಈಸ್ ದ ಬೆಸ್ಟ್ ಅಂತ ಡೆಫಿನೆಟ್ಲಿ ಹೇಳ್ಬೋದು. ಯಾಕೆಂತಂದರೆ ಯೋಧರನ್ನ ನೆನಪು ಮಾಡಿಕೊಳ್ಳೋದಕ್ಕೆ ಒಂದು ಕಾರಣ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಮೂಡನ್ನು ಹಾಳು ಮಾಡೋದು ಬೇಡ, ಡೈರೆಕ್ಟ್ಲಿ ಅಲ್ಲಿಗೆ ಹೋಗೋಣ.
ನಿತೇಶ್ ಸರ್ ಎಂಜಾಂಡ್ ವೆಲ್ಕಮ್ ಟು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಗ್ರ್ಯಾಂಡ್ ಫಿನಾಲೆ ರಕ್ಷಿತ ಸುಧೀರ್. ಥ್ಯಾಂಕ್ ಯು ಸರ್. ಇರಗೊಂಜಿ ಅವು ಡ್ಯಾನ್ಸ್ ಪೆ ಚಾನ್ಸ್ ಮಾರಲ್ಲೇ ಪಂಡ ಇರಗೊಂಜಿ ಎಡ್ಡೆ ಚಾನ್ಸ್ ತಿಕ್ಕಂಡು ಫಿನಾಲೆದ. ಸೊ ಇರವಿನ ಎಡ್ಡೆ ಯೂಸ್ ಮಂತಿದ್ದಾರೆ ಆ್ಯಕ್ಚುಲಿ ಫಿನಾಲೆನ್. ಸೊ ಆ್ಯಸ್ ಎ ಪರ್ಫಾರ್ಮೆನ್ಸ್ ವೈಸ್ ಏನು ಪನೋಡಂಡ ವಾಟ್ ಅ ಬ್ಯೂಟಿಫುಲ್ ಕೊರಿಯೋಗ್ರಫಿ. ಥ್ಯಾಂಕ್ ಯು ಸರ್. ವಾವ್ ವಾಟ್ ಅ ಬ್ಯೂಟಿಫುಲ್ ತುಲೆ ಒಂಜಿ ಅನ್ಪನೋಡೆ ಇತ್ತೆ ಮನ್ಪುನ ಡ್ಯಾನ್ಸ್ ಉಂಡದೆ ಕುಲ್ದಿನಕ್ಕೆ ಕನೆಕ್ಟ್ ಔಟ್. ದ್ಯಾಟ್ ಈಸ್ ವಾಟ್ ದ ರಿಯಲ್ ಕೊರಿಯೋಗ್ರಫಿ ಪನ್ಪೇರು ಪಂಡ ಇರ್ನ ಡ್ಯಾನ್ಸ್ ಉಂಡತೆ ಟಚ್ ಅವಡು ಎಂಕ್ ಟಚ್ ಆಣ್ ಮಸ್ತ್ ಎಂಕ್ ಗೂಸ್ ಬಾಂಬ್ಸ್ ಎಲ್ಲ ಬತ್ತನ್. ದ ವೇದನೆ ದ ಪೇನ್ ಆಫ್ ಮಾಮ್ ಒಂಜಿ ವೆಯ್ಟ್ ಮನ್ಪೇರ ಮಗಕ್ಕೆ ಆ್ಯಂಡ್ ಮಗೆ ಬರ್ಪೆ ಎಂಕಲವು ಎಣ್ಣೆ ಇಲ್ಲಡ್ ಪೋನಾಗಲ್ಲ ಎಂಕ್ ಅವು ಕನೆಕ್ಟ್ ಆಪನ್. ಆ್ಯಕ್ಚುಲಿ ಸಾರಿ ಟು ಸೇ ಎಂಗೆ ಅಮ್ಮ ಇಜ್ಜೆ ನನ್ನ ಅಕ್ಕ ಎಂಕ್ ಏಪಲ ಯಾನ್ ಬಾಂಬೆಡ್ದು ಇಲ್ಲ ಬಂದಾಗ ಶಿ ಆಲ್ವೇಸ್ ಪ್ರಿಪೇರ್ ಫುಡ್ ಫಾರ್ ಮೀ ಆ್ಯಂಡ್ ಅವು ಎಂಕ್ ನೆನಪಂಡ. ಆ್ಯಕ್ಚುಲಿ ಇಟ್ ವಾಸ್ ಸೋ ಮಚ್ ಕನೆಕ್ಟೆಡ್ ಟು ಮೀ. ಮೀನ್ ಫ್ರೈ ಅವಡು ಐ ಮೀನ್ ಎನ್ನದಾದ ಇಷ್ಟ ಉಂಟು ಸುಕ್ಕ ಚಿಕನ್. ಸೊ ಅವು ಎಂಕ್ ಈ ಅಡುಗೆ ಮನ್ಪಣ ಎಂಕ್ ನೆನಪಂಡ ಆ್ಯಕ್ಚುಲಿ. ಸೊ ಇಟ್ ವಾಸ್ ಸೋ ಕನೆಕ್ಟೆಡ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್ ದಟ್ ಮೂಮೆಂಟ್ ಕ್ರಿಯೇಟ್ ಮಂತಾರೆ ನೆಟೆ ಅಮ್ಮನ. ಆ್ಯಸ್ ಎ ಇರ್ನ ಪರ್ಫಾರ್ಮೆನ್ಸ್ ವೈಸ್ ಏನು ಲೈನ್ ಪನ್ಪುನ್ ಪಂಡ ಓವರಾಲ್ ಕೊರಿಯೋಗ್ರಫಿ ವಾಸ್ ಗುಡ್, ಕಾನ್ಸೆಪ್ಟ್ ವಾಸ್ ಗುಡ್ ಆ್ಯಂಡ್ ಯುವರ್ ಆ್ಯಕ್ಟಿಂಗ್ ಪಾರ್ಟ್ ಈರೊಂಜಿ ಫುಲ್ ಆ್ಯಕ್ಟೆಡ್ ಇನ್ವಾಲ್ವ್ ರೆಡ್ಡೆ ಎಂಚ ಬೋಡಿತ್ತುಂಡು ಮೂಮೆಂಟ್ ಎಂಚ ಬೋಡಿತ್ತುಂಡು ಆ್ಯಕ್ಟಿಂಗ್ ಎಂಚ ಬೋಡಿತ್ತುಂಡು ಅವು ಪೇಯ್ನ್ ಎಂಚ ತುಜಪ ಒಂದು ಆಯನ ಅಂಗಿ ಬರ್ಪುಂಡು ಒಂದು ಬ್ಯಾಗ್ ಬರ್ಪುಂಡು ಆಯ್ದ ಬೊಕ್ಕ ಸೋಲ್ಜರ್ನ ಬಾಡಿ ಬರ್ಪುಂಡು ಅಪ್ಪಗೊಂಜಿ ಆ್ಯಕ್ಟಿಂಗ್ ಪಾರ್ಟ್ ಆಯ್ದ ಬೊಕ್ಕ ಇರ್ನ ಎಕ್ಸ್ಪ್ರೆಷನ್ ಹ್ಯಾಪಿ ಟು ಸ್ಯಾಡ್. ಇಟ್ ವಾಸ್ ರಿಯಲಿ ವಂಡರ್ಫುಲ್, ಸೂಪರ್ಬ್. ಇಟ್ ವಾಸ್ ಆ್ಯಕ್ಟಿಂಗ್ ಪಾರ್ಟ್ ವಿತ್ ಸೂಪರ್ಬ್. ಇಟ್ ವಾಸ್ ಕನೆಕ್ಟೆಡ್ ಫುಲ್ಲಿ. ಸೆಲೆಕ್ಷನ್ ಆಫ್ ಸಾಂಗ್ಸ್ ಮಸ್ತ್ ಎಡ್ಡೆತ್ತನ್, ವೆರಿ ನೈಸ್. ಥ್ಯಾಂಕ್ ಯು ಸರ್. ವಾಟ್ ಬಾರಿ ಶೋಕ್ದೊಂಜಿ ಸಾಂಗ್ಸ್ ಸೆಲೆಕ್ಟ್ ಮಾಡ್ತಿದ್ದೀರಿ ಪ್ರಾಪರ್ ಐಕ್ ಮ್ಯಾಚ್ ಆತನ್. ಎಂಡಿಂಗ್ ವಾಸ್ ರಿಯಲಿ ಟಚ್ಡ್ ಆ್ಯಂಡ್ ಫುಲ್ ಆ್ಯಕ್ಟೆಡ್ ಇರ್ ಇನ್ವಾಲ್ವ್ ಇತ್ತರ್. ಬಟ್ ಆ್ಯಸ್ ಹಾನೆಸ್ಟ್ ಜಡ್ಜ್ ಎಂಕ್ ಮುಲ್ ಕುಲ್ಲದಿರ್ ಎಂಕ್ ಏನ ಹಾನೆಸ್ಟ್ ಅದು ಪನೋಡು ಪಂಡ ಡ್ಯಾನ್ಸಿಂಗ್ ಮೂಮೆಂಟೆಡ್ ಇರೆಗ್ ಒಂಚೂರು ಇಂಪ್ರೂವ್ ಮಾಡ್ಕೊಡೋದು. ಕೈ ಆವಡು ಕಾರ ಆವಡು ಒಂಜಿ ಡ್ಯಾನ್ಸಿಂಗ್ ಮೂಮೆಂಟ್ ಎಂಕ್ ಒಂಚೂರು ಲ್ಯಾಕಿಂಗ್ ಆಂಡ್. ಕೊರಿಯೋಗ್ರಫಿ ಕಾನ್ಸೆಪ್ಟ್ ಇರ್ನ ಆ್ಯಕ್ಟಿಂಗ್ ಆ್ಯಂಡ್ ಸಾಂಗ್ಸ್ ವಾಸ್ ರಿಯಲಿ ಸೂಪರ್. ಬಟ್ ಲ್ಯಾಕಿಂಗ್ ಆಫ್ ಯುವರ್ ಮೂಮೆಂಟ್ಸ್ ಇರ್ನ ಮೂಮೆಂಟ್ಸ್ ಉನ್ನತೆ ಮಸ್ತ್ ಮುಲ್ ಒಂಚೂರು ಟೈಟ್ ಇತ್ತನ್. ದ್ಯಾಟ್ ಇಸ್ ವಾಟ್ ಐ ಫೆಲ್ಟ್. ಬಟ್ ಸೂಪರ್ ಆ್ಯಕ್ಟ್. Thank you. Salute to Thank you. all Indian soldiers and Indian Army for this. Thank you so much for this act. Thank you. ವಾವ್ ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಭಾರಿ ಶೋಕ್ ಒಂಜಿ ಕಮೆಂಟ್ ತಿಕ್ಕೊಂಡು ಸೊ ಕಜಿಪದ ಅರೆಗ್ಲ ಕನೆಕ್ಟ್ ಆಂಡು ಬಟ್ ಒಂಜೇ ಬೇಜಾರು ಬಂಡೆ ಆಲ್ನೆ ನೀನು ಆ್ಯಕ್ಟ್ ಆಗ್ಬೇಕು ಒಂಚೂರು ಕಜಿಪ್ ಮಾತ್ರ ಟೇಸ್ಟ್ ಮನ್ಪುಲಿ ಅಂದು ಬಟ್ ಖಾಲಿ ಪುಗೆ ಪಾಡ್ನಿ ಮಾತ್ರ ದಾಲಿ ಜಾನೆ. ಎನಿವೇಸ್ ಥ್ಯಾಂಕ್ ಯು ಸೊ ಮಚ್. ದ ಕನೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಬಂದಿರೆ. ಸೊ ನಮ್ಮ ಸೂರಜ್ ಸರ್ಗೆ ಏತ್ ಕನೆಕ್ಟ್ ಆಂಡು ಕೇನ್ಗವಲೆ. ರಕ್ಷಿತ ಸುಧೀರ್ ನಮಸ್ತೆ ಸರ್. ನಮಸ್ತೆ. ಟಿಪಿಕಲ್ ಮದರ್ ನಕನೆ ಎಂಕಿರ್ ತೋಜೊಂದುಲ್ಲರ್ ದಾಪಂಡ ಎಂಕುಲ್ ಮದರ್ ಪಂಡ ಒಂಜಿ ಈ ಕಾಸ್ಟ್ಯೂಮ್ ಡೇ ಇಲ್ಲಡ್ ಎಕ್ಸ್ಪೆಕ್ಟ್ ಮನ್ಪು ಒಂಜಿ ಅಮ್ಮ ನಕುಲು ಎಂಚ ಉಪ್ಪರ್ ದುಂಬುರ್ದು ಎಂಚ ಎಂಕುಲ್ ತೂವೊಂದು ಬೈದ್ನ ರೀತಿ. ಸೊ ಅವು ಒಂಜಿ ಎಂಕಿರ್ನ ಓವರ್ ಆಲ್ ಇರ್ನ ಒಂಜಿ ಗೆಟಪ್ ಉಂಡತೆ ಒಂಜಿ ಮದರ್ ಟಿಪಿಕಲ್ ಫ್ಯಾಮಿಲಿ ಮದರ್ ಎಂಚ ಉಪ್ಪರ್ ಅಂಚನೆ ಡ್ರೆಸ್ಅಪ್ ಮಂದರ್ ವೆರಿ ಗುಡ್ ಆನ್ ದ್ಯಾಟ್. ಆ್ಯಂಡ್ ಆಲ್ರೆಡಿ ಜಡ್ಜ್ ಪಂಡಿರ್ ಆಲ್ರೆಡಿ ಕಾನ್ಸೆಪ್ಟ್ ಬಗ್ಗೆ ವಂಡರ್ಫುಲ್ ಕಾನ್ಸೆಪ್ಟ್ ಯಾನ್ಲ ಆಲ್ಮೋಸ್ಟ್ ಬುಲ್ಪರ್ ಆದಿತ್ಯ ದಾಪಂಡ ಆತ್ ಕನೆಕ್ಟ್ ಆಂಡ್ ನೋ ವಂಡರ್ ಯು ಆರ್ ಅನ್ ವಂಡರ್ಫುಲ್ ಆ್ಯಕ್ಟರ್. ಥ್ಯಾಂಕ್ ಯು ಸರ್. ಸೀರಿಯಸ್ಲಿ ಇರಗೆ ಸ್ಟೇಟ್ ಅವಾರ್ಡ್ ಬೈದ್ನಿಗೆ ದಾಲ ಡೌಟ್ ಇಜ್ಜಿ ಯು ಆರ್ ಅನ್ ವಂಡರ್ಫುಲ್ ಆ್ಯಕ್ಟರ್. ದಾಪಂಡ ಟ್ರೂ ಟ್ಯಾಲೆಂಟ್ ಎಂಕುಲು ಏಪಲ್ ಅಪ್ರಿಷಿಯೇಟ್ ಮನ್ಪಡು ದಾಪಂಡ ಅವು ಕಲಾ ಸರಸ್ವತಿನ ಪೂಜೆ ಬನ್ಪೇರು. ಸೊ ವಂಡರ್ಫುಲ್ ಯು ಆರ್ ಅನ್ ಎಕ್ಸಲೆಂಟ್ ಆ್ಯಕ್ಟರ್. ಮುಂದೆ ನಾನು ಸ್ಟೇಜ್ ಇಡ್ ಬೋಡ್ತನಲ್ಲ ಪಂಡ್ರೆ ರೆಡಿ ಇಲ್ಲ ದಾಪಂಡ ನೀತ ಲೈವ್ ತೂಯಿ ಅವೇನು ಇನ್ನು ಪರ್ಫಾರ್ಮೆನ್ಸ್ ಆತ ಲಾಯ್ಕ್ ಆದಿತ್ತನ್. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಕೊರಿಯೋಗ್ರಾಫರ್ಲ ಈಗ ಒಂಜಿ ಕಾನ್ಸೆಪ್ಟನ್ನು ಪತ್ತೊಂಬತ್ತದು ಈತ ಲಾಯ್ಕ್ ಆದ ಒಂಜೊಂಜಿ ಎಲಿಮೆಂಟ್ಸನ್ನು ಕೊರಿಯೋಗ್ರಾಫರ್ ಅರ್ಥ ಮಂದರು ತಾಯಿ ಮನಸ್ಸು ಬಂದ್ಪೇರದು ಅವಿನ ಇರ್ನ ಕೊರಿಯೋಗ್ರಾಫರ್ ಕರೆಕ್ಟ್ ಅರ್ಥ ಮಂತೊಂದು ಅಕ್ಲಿಗೆ ಪ್ರತಿ ಮೂಮೆಂಟ್ಸ್ ಇಡ್ಲ ಅಕ್ಕಲ್ನ ಜೋಕುಲನ್ನೇ ನೆನಪ ಉಂಡೆರ ತಿಂದೆರ ಜೆತ್ತೆರ ಲಕ್ಕೆರ ಪ್ರತಿಯೊರ್ನ ಅಮ್ಮನಕಲ್ ನಮ್ಮ ಬೇಲೆ ಒಂದುವೆ ಮೋಸ್ಟ್ ಆಫ್ ದ ಟೈಮ್ ಎಂಕುಲು ಇಲ್ಲದು ಪಿದೆ ಇತ್ತನ ಅವನೇ ಯೋಚನೆ ಅನ್ಪೇರು. ಆ್ಯಂಡ್ ಕಾಲ್ಸ್ ಬರ್ಪುಲ್ಲ ಅಕ್ಕಲನೆ ಅವ್ರವ್ರು ಎಂಕುಲು ಜೋಡು ಪಂದು ಏತ್ ಸಲ ಫೋನ್ ಮನ್ಪರಿ ಅಂದು. ಸೊ ಬಟ್ ದಟ್ ಈಸ್ ದ ಮದರ್ ಸೆಂಟಿಮೆಂಟ್ಸ್. ಸೊ ಅವು ಪೂರ ಕಾನ್ಸೆಪ್ಟ್ ವೈಸ್ ಎಂಕ್ ಮಸ್ತ್ ಇಷ್ಟ ಅಂಡು. ಆ್ಯಂಡ್ ಎಂಕ್ ಅಮೇಝಿಂಗ್ ಅನಿಸಿಂದಾದ ಪಂಡ ಎಂಚ ಒಂಜೊಂಜಿ ಸೆಟ್ ಇರ್ನ ಬರೋಂದಿತ್ತೇನೆ ಕುಂಟುದ ಅವಡತ್
ಬಾಕ್ಸ್ ಬತ್ತಂಡಿತ್ತೆ ಡೆಡ್ ಬಾಡಿದು ಅವಲ ಇಂಕ ಇರು ಅನ್ ಕನೆಕ್ಟ್ ಮಂತ್ನ ಎಕ್ಸ್ಪ್ರೆಸ್ ಮಂತ್ನ ವೆರಿ ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಎನ್ನಲ್ಲ ಸೇಮ್ ಒಪಿನಿಯನ್. ಡಾನ್ಸಿಂಗ್ ವೈಸ್ ಒಂದು ಬಂದಾಗ ಕಂಟೆಂಪ್ರರಿ ಮೂವ್ಸ್ ಪೂರ ಪರ್ಫೆಕ್ಟ್ ಆದ ಎಕ್ಸ್ಟೆನ್ಷನ್ಸ್ ಪೂರ ಒಂಚೂರು ಪರ್ಫೆಕ್ಟ್ ಇತ್ತು ನಾಡ ಮೇ ಬಿ ಇಟ್ ವುಡ್ ಹವ್ ವೆನ್ ಕಮ್ ಆ್ಯಸ್ ಎ ವೆರಿ ವೆರಿ ಸ್ಟ್ರಾಂಗ್ ಡಾನ್ಸ್ ಇನಿ ವಿತ್ ದ ಪರ್ಫಾರ್ಮೆನ್ಸ್. ಅವು ಡಾನ್ಸಿಂಗ್ ವೈಸ್ ಒಂಚೂರು ವೀಕ್ ಅಂಡ್ ಸಿನ್ಸ್ ಇಟ್ಸ್ ಎ ಡ್ಯಾನ್ಸ್ ಕಾಂಪಿಟೇಷನ್ ನಮ್ಮ ಡ್ಯಾನ್ಸೆಲ್ಲ ಮೇಜರ್ ಅದು ದೊತ್ತು ನೋಡಾಪುಂಡು. ಅದರ್ವೈಸ್ ವಂಡರ್ಫುಲ್ ಕೊರಿಯೋಗ್ರಫಿ, ವಂಡರ್ಫುಲ್ prop selection and wonderful acting too. Thank you, okay, sir. all the Thank best to you. Yes. Thank you. And wonderful judgment. Ye to paate re but full of ನಮ್ಮ ಡ್ಯೂಟಿ ರೂಪೇಶ್. ಆ್ಯಂಡ್ ಇದ್ದಲ್ಲ ಆಣುಲೆಗೆ ಈತ ಕನೆಕ್ಟ್ ಆಂಡ್ ಪಂಡದಾಗ ಒಂಜಿ ಅಮ್ಮ ಅಲ್ಪ ಕುಲ್ದೇರು ಪಂಡ ಜೋಕಲ್ ಅಮ್ಮ. ಸೊ ಹರಗೆ ಏತ್ ಕನೆಕ್ಟ್ ಆಂಡ್ ಕೇನ್ಗವಲೆ. ಓವರ್ ಟು ಮಾನಸಿ ಸುಧೀರ್ ಪ್ಲೀಸ್. ಎಸ್, ರಕ್ಷಿತಾ ಅವರೇ ನಮಸ್ತೆ. ಒಂದು ಸೇನೆಯ ಕಾನ್ಸೆಪ್ಟ್ ಅಂತ ಬಂದಾಗ ಆಟೋಮ್ಯಾಟಿಕ್ಕಾಗಿ ನಮ್ಮ ಕಣ್ಣಂಚು ತೇವ ಆಗೋದು ಹೌದು, ಅದು ಆಗಬೇಕು ಮತ್ತು ಇವತ್ತದು ಆಯಿತು. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಕಾಸ್ಟ್ಯೂಮ್ ಕೂಡ ಎಷ್ಟು ಬ್ರಿಲಿಯಂಟಾಗಿ ರೆಡಿ ಆಗಿದೆ ಅಂದರೆ, ಹೀಗೆ ನೋಡುವಾಗ ಸೀರೆ ಅಂತ ಕಂಡರೂ ಕೂಡ ನಿಮ್ಮ ಡ್ಯಾನ್ಸಿಗೆ ಏನೂ ಉಪದ್ರ ಆಗದ ರೀತಿಯಲ್ಲಿ ಇದು ಎಷ್ಟು ಚೆಂದ ಸೀರೆ ಅಂದರೆ ನಾಳೆಯಿಂದ ಇಂಥದ್ದೇ ನಾನು ಉಡ್ಬೋದೇನೋ ಅನಿಸ್ತಾ ಉಂಟು. ಈ ಪಾತ್ರಕ್ಕೆ ನ್ಯಾಯ ಒದಗಿಸುವ ರೀತಿಯಲ್ಲಿ ನಿಮ್ಮ ಕಾಸ್ಟ್ಯೂಮ್ ಇದೆ ಮತ್ತು ಅದು ಡ್ಯಾನ್ಸಿಗೂ ಅನುಕೂಲ ಆಗುವಂತೆ ಬ್ರಿಲಿಯಂಟಾಗಿ ಮಾಡಲಾಗಿದೆ. ಅಲ್ಲದೆ ಇದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ನಲ್ಲಿ ಒಂದು ಸೈನಿಕನ ತಾಯಿಯ ಪಾತ್ರ ಬರಲೇಬೇಕಿತ್ತು, ಅದು ಬಂತು. ಹಾಗಾಗಿ ಇದಕ್ಕೆ ವಿಶೇಷ ಅಭಿನಂದನೆ ಕೊರಿಯೋಗ್ರಫರಿಗೆ ಮತ್ತು ನಿಮಗೆ. ಇದರಲ್ಲಿ ಸೂರಜ್ ಸರ್ ಆಲ್ರೆಡಿ ಹೇಳಿದರು, ಅದ್ಭುತವಾದ ಆ್ಯಕ್ಟ್ರೆಸ್ ನೀವು. ಹೆಚ್ಚು ಆ್ಯಕ್ಟಿಂಗ್ ಸ್ಪೇಸೇ ಈ ಕಾನ್ಸೆಪ್ಟಲ್ಲಿ ಇತ್ತು ಮತ್ತು ಇದು ನನಗೆ ಒಂದು ಓವರಾಲ್ ಒಂದು ಬ್ಯೂಟಿಫುಲ್ ಥಿಯೇಟರ್ ಪ್ರೆಸೆಂಟೇಷನ್ ಆಗಿ ಕಂಡಿತು. ಆದರೆ ಇಲ್ಲಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಬಂದಾಗ ಗ್ರ್ಯಾಂಡ್ ಫಿನಾಲೆಯಲ್ಲಿ ಡ್ಯಾನ್ಸ್ನ ಬಗ್ಗೆ ನಾವು ಮಾತ್ರ ನೋಡ್ತಾ ಬಂದರೆ ಅಲ್ಲಿ ನನಗೆ ಇಬ್ಬರು ಹೇಳಿದ ಹಾಗೆ ನನಗೂ ಒಂದು ಸ್ವಲ್ಪ ಇನ್ನೂ ಏನೋ ಬೇಕಿತ್ತೇನೋ ಅಥವಾ ಆಗುವ ಮೂಮೆಂಟ್ ಕೂಡ ಇನ್ನೂ ನೀಟಾಗಿ ಆಗ್ಬೋದಿತ್ತೇನೋ ಅನಿಸಿತು. ಬಟ್ ಓವರಾಲ್ ನೋಡುವಾಗ ಅದೆಲ್ಲ ಬದಿ ಇರಿಸಿದೆ. ಈ ಕಾನ್ಸೆಪ್ಟು ನಮ್ಮ ಹೃದಯಕ್ಕೆ ಟಚ್ ಆಗೋದಂತೂ ಹೌದು, ಅದಾಗಿದೆ ಕೂಡ. ಅದಕ್ಕೆ ವಿಶೇಷ ಅಭಿನಂದನೆ ನಿಮಗೆ. ರಿಸಲ್ಟ್ ಏನಾಗ್ತದೋ ಗೊತ್ತಿಲ್ಲ, ಆದರೆ ನಿಮ್ಮ ಈ ಕಲಾ ಪಯಣ ಅದ್ಭುತವಾಗಿ ಸಾಗ್ತಾ ಇರ್ತದೆ, ಸಾಗಲೇಬೇಕು ಅಂತ ಆಶಿಸ್ತಾ ಆಲ್ ದಿ ಬೆಸ್ಟ್. ಮೈ ಗಾಡ್, ಅವರು ಹೇಳಿದಂತಹ ವಿಚಾರಗಳು ಈ ಸಂದರ್ಭದಲ್ಲಿ ತಮಗೆ ಅರ್ಥವಾಗಿದೆ ಎಂದು ನಾನು ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದೇನೆ. ಸೊ ಎಲ್ಲೂ ಬೇರೆ ಮಿಕ್ಸ್ ಆಗದೆ ಕನ್ನಡದಲ್ಲೇ ಕಂಪ್ಲೀಟಾಗಿ ಎಲ್ಲ ವಿಚಾರಗಳನ್ನು ಅರ್ಥವಾಗುವ ರೀತಿಯಲ್ಲಿ ವ್ಯರ್ಥವಾಗದೆ ತಾವು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆಯಿತಾ? ಆ್ಯಂಡ್ ಇನ್ನೊಂದು ಹೇಳಬೇಕು, ಈ ಇಡೀ ಏನು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಇದೆ, ಇಲ್ಲಿ ತನಕ ಲೋ ಬಜೆಟಲ್ಲಿ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡಿ ತುಂಬಾ ಜಾಸ್ತಿ ಅಪ್ರಿಸಿಯೇಷನ್ ಸಿಕ್ಕಿರೋ ಅಂಥದ್ದು ಅಂದರೆ ನಿಮಗೆ. ಸೊ ಖರ್ಚು ಕಡಿಮೆ, ಆಮೇಲೆ ಅಪ್ರಿಸಿಯೇಷನು ಜಾಸ್ತಿ. ಇದು ಯಾರು ಅಂದರೆ ಪ್ಲ್ಯಾನ್ ಮಾಡಿದ್ದು? ಕೊರಿಯೋಗ್ರಾಫರ ನೀವು ಹೇಳಿದ್ದಲ್ಲ, ಖರ್ಚೆಲ್ಲ ಜಾಸ್ತಿ ಆಗುತ್ತೆ, ಬಜೆಟ್ ಕಡಿಮೆ ಮಾಡಬೇಕು ಅಂತ ಇಲ್ಲ ಅಲ್ವಾ? ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಮನಸ್ಸಿಗೆ ನಾಟಿದಂತಹ ಒಂದು ಪರ್ಫಾರ್ಮೆನ್ಸ್. ಇವಾಗ ಹೇಳಿ, ಎಲ್ಲರೂ ಒಳ್ಳೆ ಕಮೆಂಟ್ ಕೊಟ್ಟಿದ್ದಾರೆ. ಹೌ ಡು ಯು ಫೀಲ್? ತುಂಬ ಖುಷಿ ಆಗ್ತಿದೆ ಸರ್, ತುಂಬ ಖುಷಿ ಆಗ್ತಿದೆ. ನನ್ನ ಡ್ರೀಮ್ ಇದು, ನಾನು ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ನಿಲ್ಲಬೇಕು ಅಂತಂದೊಂದು ಡ್ರೀಮ್ ಇತ್ತು. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದಂಥ ಚಾನ್ಸ್ ಇದು. ಸೊ ನನ್ನ ಕೊರಿಯೋಗ್ರಾಫರ್ಗೆ ಹಾಗೆ ನನ್ನ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ನನ್ನ ಡ್ರಾಮಾ ಟೀಮಿಂದ, ತುಳುವೇರ್ ತೊಡರ್ ಸುರತ್ಕಲ್ಲಿಂದ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಇಲ್ಲಿ ಈ ಸ್ಟೇಜಲ್ಲಿ ನಿಂತು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ನಾನು. ಎನಿವೇಸ್, ಥ್ಯಾಂಕ್ ಯು. ಆ್ಯಂಡ್ ಒಳ್ಳೆ ಆ್ಯಕ್ಟ್ ಆದಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು, ರಕ್ಷಿತ್ ಅವ್ರು ಎಲ್ಲಿದ್ದೀರಾ? ಸುಧೀರ್ ಅವ್ರು ಬಂದಿದ್ದಾರೆ ಅಂತ ನೀವು ಹೇಳಿದ್ದೀರಾ. ಆ್ಯಂಡ್ ಅವ್ರ ಸಪೋರ್ಟಿಂಗ್ ಇದೆ. ಅವ್ರು ಏನು ಹೇಳಿದ್ರು ಮನೆಯಿಂದ ಬರಬೇಕಾದ್ರೆ ಅವ್ರಂದ್ರೆ ಅಲ್ಲ ಅಂದ್ರೆ ಅವ್ರ ಬಗ್ಗೆ ಹೌದು, ಫೋರ್ಸ್ ಅಂತ ಅವ್ರೇನು ಮಾಡೋದಿಲ್ಲ. ಆದ್ರೆ ಚಂದ ಮಾಡಿ, ನಿಮ್ಗೆ ಏನು ಚಾನ್ಸ್ ಸಿಕ್ಕಿದೆ ಅದನ್ನು ಒಳ್ಳೆ ಯೂಸ್ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಮತ್ತೆ ತುಂಬಾ ಹಾಗೆ ಮಾಡಿ ಹೀಗೆ ಮಾಡಿ ಕಿರಿಕಿರಿ ಅದೆಲ್ಲ ಎಂತಿಲ್ಲ. ಅದು ಯಾಕೆ ಗೊತ್ತಾ, ಅವ್ರು ಸುಮ್ಮನೆ ಕಿರಿಕಿರಿ ಮಾಡಿ ನೀವು ಗೆದ್ದ ಮೇಲೆ ನನಗೆ ಅದು ಬೇಕು ಅಂತ ನೀವು ಕೇಳೋದು ಸುಮ್ಮನೆ ಯಾಕಲ್ವಾ? ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಆ್ಯಂಡ್ ನಿಮಗೆ ಯಾವ ಪ್ರೈಸ್ ಬರುತ್ತೆ ಗೊತ್ತಿಲ್ಲ, ಬಟ್ ನಮ್ಮ ಕಡೆಯಿಂದ ಡೆಫಿನೆಟ್ಲಿ ನಿಮಗೆ ಮನೆಗೆ ಹೋಗುವಾಗ ನಿಮ್ಮ ಅಡುಗೆ ಮನೆ ತುಂಬುವಂತಹ ಪ್ರೈಸಸ್ ನಾವಂತೂ ಡೆಫಿನೆಟ್ಲಿ ಕೊಡ್ತೀವಿ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವ್ರ ಕಡೆಯಿಂದ 5 ಲೀಟರ್ ಆಯಿಲ್ ಇದೆ. ಸೊ ಅಡುಗೆ ನೀವೇ ಮಾಡೋದಾ ಇಲ್ಲ ಸುಧೀರ್ ಅವರು ಫ್ರೀದಾಗ ಅವ್ರು ಮಾಡೋದಾ? ಇಲ್ಲ, ಹೆಲ್ಪ್ ಮಾಡ್ತಾರೆ. ಸೊ ಮೇನ್ ಕುಕ್ ನೀವೇ, ನೋ ಪ್ರಾಬ್ಲಮ್.
ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಇದೆ. ಸೊ ಪಳ 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 ಅಂತ ಹೊಳೆಯುತ್ತೆ ನಿಮ್ಮ ಫ್ಲೋರ್ ಎಲ್ಲ. ಆ್ಯಂಡ್ ನಿತ್ಯ ಆರೋಗ್ಯ ಆಹಾರ ಉತ್ಪನ್ನಗಳ ಮಳಿಗೆಯಿಂದ ಬಂದಿರುವಂತಹ ಆಹಾರ ಉತ್ಪನ್ನಗಳಿದೆ. ಸೊ ಇದನ್ನು ಯೂಸ್ ಮಾಡಿ. ಆ್ಯಂಡ್ ನಿಮಗೋಸ್ಕರ ರೆವೆಂಟೋ ಅವ್ರ ಕಡೆಯಿಂದ ಒಂದು ಬ್ಯೂಟಿ ಪ್ಯಾಕ್ ಇದೆ. ಸೊ ನೀವು ಈಗ ಈ ಕಾಸ್ಟ್ಯೂಮ್ಗೆ ಹೇಗೆ ಬೇಕೋ ಹಾಗಿದ್ದೀರಾ, ಇದನ್ನು ಹಾಕಿ ನೋಡಿ, ಸೂಪರಾಗಿ ಕಾಣ್ತೀರಾ ನೀವು. ಪಳಬಳ ಅಂತ ಹೊಳೆಯುತ್ತೆ. ಆ್ಯಂಡ್ ಜನಪ್ರಿಯ ಕುಚಿಲಕ್ಕಿ ಇದೆ. ವಿಶ್ ಯು ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಆ್ಯಂಡ್ ಫಿಂಗರ್ಸ್ ಕ್ರಾಸ್ಡ್, ಏನಾಗುತ್ತೆ ಕಾದು ನೋಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ನಡೀತಾ ಇದೆ. ಆ್ಯಂಡ್ co-sponsored by Citadel Developers and Aruna Masalas, powered by ಶಶಿ ಸೋಪ್. ಖಂಡಿತವಾಗ್ಲೂ ಇನ್ನಷ್ಟು ಪ್ರತಿಭೆಗಳು, ಇನ್ನಷ್ಟು ಮಮ್ಮೀಸ್ ವೇದಿಕೆಗೆ ಬರ್ತಾರೆ. ಇವತ್ತು ಡೆಫಿನೆಟ್ಲಿ ನಿಮಗೆ ದೊಡ್ಡ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಯಾರು ಆಗ್ತಾರೆ ವಿನ್ನರ್ ಅನ್ನುವಂತಹ ಪ್ರಶ್ನೆಗೆ ಡೆಫಿನೆಟ್ಲಿ ಉತ್ತರ ಸಿಗುತ್ತೆ. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. Welcome back after a short break to Sun Premium Refined Sunflower Oil Dance Mummy Dance Season 5, powered by Citadel Developers and Aruna Masala. ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರವನ್ನು ನೀಡಿದಂತಹ ಸ್ಪಾನ್ಸರ್ಸ್ ನಮ್ಮ ಜೊತೆ ಇದ್ದಾರೆ. ಅಕ್ಷಯ ಕಿಚನ್ ಅಪ್ಲಯನ್ಸಸ್, ಜನಪ್ರಿಯ ರೈಸ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟನ್ನು ಕರೆಯುವಂತಹ ಸಮಯ. ನೆಕ್ಸ್ಟ್ ಕಂಟೆಸ್ಟೆಂಟ್ನ ಹೆಸರು ಹೇಳುವ ಮೊದಲು ನಮ್ಮ ಮೂರೂ ಜಡ್ಜಸ್ಗೆ ಜೋರಾದ ಚಪ್ಪಾಳೆ. ಬಿಕಾಸ್ ಇಟ್ ಈಸ್ ನಾಟ್ ಈಸಿ ಟು ಜಡ್ಜ್ ಕಾಂಟೆಸ್ಟ್ ಅಂತ ಹೇಳ್ಬೋದು. ನಾವಿಲ್ಲಿ ನಿಂತ್ಕೊಂಡು ಎಲ್ಲರನ್ನು ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಅಂತ ಹೇಳಿದರೆ ಅಲ್ಲಿ ಮಾರ್ಕ್ಸ್ ಹಾಕ್ಕೊಂಡು ಕರೆಕ್ಟಾದಂಥ ಜಸ್ಟಿಫಿಕೇಷನ್ನ ಕೊಡ್ಕೊಂಡು ಆ ಒಂದು ಟ್ರೋಫಿ ಸರಿಯಾದ ಕೈಗೆ ಸರಿಯಾದ ವ್ಯಕ್ತಿಗೆ ಹೋಗಬೇಕು ಅಂತ ಆದರೆ ದೋಸ್ ಕ್ರೆಡಿಟ್ಸ್ ಗೋಸ್ ಟು ದ ಜಡ್ಜಸ್. ಸೊ ವೆರಿ ವೆರಿ ಡಿಫಿಕಲ್ಟ್ ಕಾಂಟೆಸ್ಟ್. ಯಾಕೆಂದರೆ ತಾಯಂದ್ರಿಗಾಗಿ ಮಾಡಿದಂತಹ ಈ ವೇದಿಕೆಯಲ್ಲಿ ತಾಯಂದ್ರು ತೋರಿಸ್ತಾ ಇದ್ರೆ ಅವರ ಝಲಕ್, ಆ ಝಲಕ್ಕಿಗೆ ಸರಿಯಾದ ಒಂದು ಮಾರ್ಕ್ಸ್ ಅನ್ನು ಕೊಡೋರು ನಮ್ಮ ಜಡ್ಜಸ್. ಜೋರಾದ ಚಪ್ಪಾಳೆ ಫಾರ್ ಸೂರಜ್ ಸನಿಲ್, ಮಾನ್ಸಿ ಸುಧೀರ್ ಅಂಡ್ ನಿತೇಶ್ ಕೋಟ್ಯಾನ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಬೀಯಿಂಗ್ ವಿತ್ ಅಸ್. ಫಿನಾಲೆ ನಡೀತಾ ಇದೆ. ಆ ಒಂದು ಉತ್ಸುಕತೆ, ಒಂದು ಎಂಥೂಸಿಯಾಸಮ್ ನಮ್ಮ ಜಡ್ಜಸ್ನ ಮುಖದಲ್ಲೂ ಕೂಡ ಕಾಣ್ತಾ ಇದೆ. ಅದೇ ಒಂದು ಎಕ್ಸೈಟ್ಮೆಂಟ್ ನಮ್ಮಲ್ಲೂ ಕಾಣ್ತಾ ಇದೆ. ಯಾರು ಬರ್ತಾ ಇದ್ದಾರೆ ಈ ಫಿನಾಲೆ ವೇದಿಕೆಯಲ್ಲಿ ನೆಕ್ಸ್ಟ್, ಇನ್ಯಾವ ಕಾನ್ಸೆಪ್ಟನ್ನು ತರ್ತಾ ಇದ್ದಾರೆ? ಯಾಕಂದರೆ ನಮ್ಮ ಟಿ ವಿ ಶೋಗಿದೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು, ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಈ ಡಿಮ್ಯಾಂಡಲ್ಲಿರುವಂಥ ಮಮ್ಮೀಸ್ ಬರ್ತಾ ಇದ್ದಾರೆ ನಮ್ಮೆಲ್ಲರನ್ನ ಮನೋರಂಜಿಸ್ಲಿಕ್ಕೆ. ನೆಕ್ಸ್ಟ್ ಒನ್ ಆನ್ ಸ್ಟೇಜ್, ಚೆನ್ನಾಗಿರೋ ಮುಖ, ಸೂಪರ್ ಫಿಗರ್, ಎಂಟರ್ಟೈನ್ಮೆಂಟ್ ಅಂದರೆ ಡೈ ಹಾರ್ಡ್ ಫ್ಯಾನ್, ನಮಗೆಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಜೊತೆಗೆ ತನಗೂ ಕೂಡ ಡಾನ್ಸ್ ಅಂದರೆ ಮಸ್ತ್ ಮಜಾ ಮಾಡುವಷ್ಟು ಇಂಟ್ರೆಸ್ಟ್. So let's put our hands together and welcome our next contestant, finalist for Dance Mummy Dance, today's season 5, Chetna Rao. ಮಂಗಳೂರಿನ ಮಾಡೂರುವಿನ ನಿವಾಸಿಯಾದ ಚೇತನಾ ರಾವ್ ಬಾಲ್ಯದಿಂದಲೇ ನೃತ್ಯ ಹಾಗೂ ಕರಾಟೆಯ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ. ಉಳ್ಳಾಲದ ಭರತನಾಟ್ಯ ಪ್ರವೀಣ ಮೋಹನ್ ಕುಮಾರ್ ಅವರ ಶಿಷ್ಯೆ ಈಕೆ. ಶಾಲಾ ದಿನಗಳಲ್ಲೇ ಭರತನಾಟ್ಯ ಕಲಿತ ಚೇತನಾ ಹಾಡುಗಾರಿಕೆಯಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಇಂದು ನಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5ರ ಫೈನಲ್ ಸ್ಪರ್ಧಿಯಾಗಿದ್ದಾರೆ. ಪ್ರತಿಭೆ ಅನಾವರಣದ ಈ ವೇದಿಕೆಯಲ್ಲಿ ಗಾನಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಅವರ ಹಾಡಿಗೆ ಚೇತನಾ ರಾವ್ ಅವರ ಆಕರ್ಷಕ ನೃತ್ಯ ಪ್ರದರ್ಶನ ಇದು. ನೀನಾ ಶಕುಂತಲ ಅಲ್ಲ ನನ್ ಶಶಿಕಲಾ, ಯಾರನ್ನ ನೋಡ್ಬೇಕು, ನಿಮ್ಮನ್ನೇ ನೋಡ್ಬೇಕು, ಏನಾಗಬೇಕಾಗಿತ್ತು, ಅಡ್ಮಿಟ್ ಆಗ್ಬೇಕಿತ್ತು. So this is what I call an outstanding core level performance. ನನಗೆ ಆ್ಯಕ್ಚುಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾನು ಕಣ್ಬಾಯಿ ಬಿಟ್ಕೊಂಡು ನೋಡ್ತಿದ್ದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಲೈಕ್ SPB ಸರ್ ಎಷ್ಟು ವೆರೈಟಿಯಲ್ಲಿ ಹಾಡಿದ್ದಾರೆ ಅಂತ ನೀವು ಬರೀ 4 ನಿಮಿಷದಲ್ಲಿ ತೋರಿಸಿಬಿಟ್ರಿ. ಅವ್ವ ಕಣ್ಣು
ನಮ್ ಜೀವ ಕಣೋ ದೈವ ಕಣೋ ನಮ್ ಗರ್ವ ಕಣೋ ಸಿದ್ಧ ಕಣೋ ಪ್ರಾಣ ಕೊಡೋಕೆ ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ. ಕೋಟಿಕಾರ್ ಹರೀಶ್ ಕುಮಾರ್ ಅವರಿಂದ ಕರಾಟೆ ಕಲಿತ ಚೇತನ ಸ್ಟೇಟ್ ಲೆವೆಲ್ ಹಾಗೂ ನ್ಯಾಷನಲ್ ಲೆವೆಲ್ ಗೋಲ್ಡ್ ವಿನ್ನರ್ ಆಗಿ ಗ್ರೀನ್ ಬೆಲ್ಟ್ ಪಡೆದ ಕೀರ್ತಿಯನ್ನ ಗಳಿಸಿದ್ದಾರೆ. ನಮ್ಮ ರೆಟ್ರೋ ರೌಂಡ್ನಲ್ಲಿ ಚೇತನ ಅವರ ಸುಂದರ ನೃತ್ಯ ನಿಮಗಾಗಿ. फोटो में ऐसी बात में दबा के चली आई, खुल जाए वही बात तो दुहाई है दुहाई. अरे हाँ बात जिसमें प्यार तो है जहर भी है हाय. फोटो में ऐसी बात में दबा के चली आई, खुल जाए वही बात तो दुहाई है दुहाई. ಮಾಡೂರುವಿನ ಮಹೇಶ್ ರಾವ್ ಅವರ ಕೈ ಹಿಡಿದ ಚೇತನ ಪತಿಯ ಮಾರ್ಗದರ್ಶನ, ಕುಟುಂಬದವರ ಸಹಕಾರದಿಂದ ಇಂದು ನಮ್ಮ ಡಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5ರಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಕೊರಿಯೋಗ್ರಾಫರ್ ರೌಂಡ್ನಲ್ಲಿ ಚೇತನ ಅವರ ಮನಮೋಹಕ ನೃತ್ಯ ಇದು. ಮಾಯಗಾತಿ ನಿಂಗಪ್ಪ ನಿಂಗಪ್ಪ ನನ್ನ ಮ್ಯಾಲೆ ಬೀಳ ಬ್ಯಾಡವೇ ನಿಂಗಪ್ಪ. ನೋಡಿರಕ್ಕ ನನ್ನ ದುಃಖ ಮೈಯ ಮ್ಯಾಲ ಬೀಳುತ್ತಾಳೆ ನಿಂಗವ್ವ, ತಪ್ಪು ಮಾಡಬ್ಯಾಡ ಅಂತ ಹೊಸಿ ಹೇಳ್ರವ್ವ. ಚೇತನ ಅಹನಾರಾವ್ ಮಗುವಿನ ತಾಯಿಯಾಗಿಯೂ ಕುಟುಂಬದ ನಿರ್ವಹಣೆಯೊಂದಿಗೆ ಈ ತಾಯಂದಿರಿಗೆ ಮಾದರಿಯಾಗಿದ್ದಾರೆ. ಮಂಗಳೂರಿನ ಪಲ್ಸ್ ಡ್ಯಾನ್ಸ್ ಅಕಾಡೆಮಿಯ ಪ್ರೀತೇಶ್ ನೃತ್ಯ ಸಂಯೋಜನೆಯಲ್ಲಿ ಇಂದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಪ್ರವೇಶಿಸಿ ನಮ್ಮ ಫೈನಲ್ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದಾರೆ. एक ऐसी लड़की बादलों में से पुकार रहा है, पता नहीं ये बादल कब हटेंगे और कब वो पुकारने वाली सामने आएगी. सूरज हुआ मध्यम चांद जलने लगा, सूरज हुआ मध्यम चांद जलने लगा. आसमां ये हाय क्यों पिघलने लगा. मैं ठहरी रही ज़मीं चलने लगी, धड़का ये दिल सांस थमने लगी. हाँ क्या ये मेरा पहला पहला प्यार है सजना, क्या ये मेरा पहला पहला प्यार है. ऐसा पहली बार हुआ है 17-18 सालों में, अनदेखा अनजाना कोई आने लगा ख्यालों में. लड़का बड़ा अनजाना है, सपना है सच है फसाना है. हाँ हाँ ये पगला बिल्कुल ना बदला,
काली आंखें मुझसे मुझको पूछती हैं, उसकी सांसें रेशम जैसी गालों को छू जाती हैं। हाँ, ऐसा पहली बार हुआ है 17-18 सालों में। मुझको हुई न खबर, चोरी चोरी छुप छुप कर मुझको हुई न खबर, चोरी चोरी छुप छुप कर कब प्यार की पहली नजर है ले गई ले गई दिल ले गई ले गई ले गई ले गई ले गई ले गई। आंखों की खिड़की पर एक साया सा लहराता है, दिल के दरवाजे पर कोई दस्तक देकर जाता है। चुरा के दिल मेरा गोरिया चली, चुरा के दिल तेरा चली मैं चली, मुझे क्या पता कहाँ मैं चली। मंजिल मेरी बस तू ही तू, बस तू ही तू, तेरी गली में चली, चुरा के दिल तेरा, चुरा के दिल तेरा। दिल, दिल मतलब प्यार, प्यार मतलब डांस। अब वक्त आ गया है इस मंच को अलविदा कहना। वाह 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 वाह, चुरा के दिल मेरा चेतना चली, हमें क्या पता कहाँ तू चली. ಇದು ತೆಲುಪುನೆ ಅದು ಇರು ಡ್ಯಾನ್ಸ್ ಸ್ಟಾರ್ಟ್ ಮಲ್ಪುನಾಗ ಓಕೆ ನಿತೇಶ್ ಸರ್ ಯಾರನ್ನ ಫೋಟೋ ತುಯ್ಯರು +10 ಡೈರೆಕ್ಟ್ +10 ಓಕೆ ಫುಲ್ ಮಾರ್ಕ್ಸ್ ಕೊರ್ದಾಂಡ್ ಅದಂದ ಈರು ಆರ್ರೆ ತೂನಾಗ ಈರ್ಲ ತುಯ್ಯಾರು ಗೊತ್ತಾಂಡು ಅಣ್ಣ ಬೊಕ್ಕ ತಿರ್ಗಾದಿಯಾರು ಸೂರಜ್ ಸರ್ ದಿಯಾರು ಆರ್ಲ +10 ಕೊರಿಯರು ಅಣ್ಣ ಸೂರಜ್ ಸರ್ ಮಸ್ತ್ ಬರ್ತು ದಿಯಾರು ಅಂಚ +20 +30 +40 ಮಸ್ತ್ ಬೋರ್ತು ಮಾನ್ಸಿ ಮೇಡಮ್ ಬೇಜಾರೇ ಬೇಜಾರು -1 -2 -3 40 ಹಣ್ಣಲ್ಲ ಫೋಟೋ ಇಜ್ಜಿ -5 ಮುಟ್ಟ ಅಲ್ಲ 5 ವರೆಗೆ ಹೋಗಿದ್ರಲ್ಲ -5 ಮುಟ್ಟ 5th ಸಾಂಗ್ ಬರ್ನಾಗ ಕೂಡ ನಿತೇಶ್ ಸರ್ ಅಲ್ಪ ಕೂಡ +20 ಕೂಡ ಸೂರಜ್ ಸರ್ +30 ಲಾಸ್ಟಿಗೆ ಒಂಜಿ ಬತ್ತೇರು ಮೈನಸ್ ಮೇಡಮ್ ಡೈರೆಕ್ಟ್ +100 ರೈಟ್ ಪಂಡ ಐ ಆಮ್ ಗೋಯಿಂಗ್ ಟು ಮಿಸ್ ಯು ಅಂದ್ಪಂಡೇರು ಒಂಜಿ ಪ್ರಾಬ್ಲಮ್ ಐನಿ ಸಿಲೆಕ್ಷನ್ ಮಲ್ಪನ ಅಲ್ಪ 3 ಜನ ಮಾತ್ರ ಹತ್ತು ಮುಲ್ಪ ಪ್ಯಾಪ ಪಾತ್ರ ಒಂದಿಪ್ಪಾತ 2 ಜನ ಪುಗರ್ ನಕುಲು ಮೇಜರ್ ರೋಲ್ ಉಂಡು ಎನ್ನಲ ರೂಪೇಶ್ನಲ್ಲ ಫೋಟೋ ಉಂಡು ಅಲ್ಪ ಏತೆ ಪ್ಲಸ್ ತಿಕ್ಕಡಿ ಏತೆ ಮೈನಸ್ ತಿಕ್ಕಡಿ ಎಂಕಲ್ನ ಫೋಟೋ ಅತ್ತೆ ಎಂಕಲ್ನ ಫೋಟೋ ಓಡುಂಡು ಉಲ ಇತ್ತಿನ ಎಂಗ್ಲೆ ಬೋಡ್ಚಿ ಸ್ಟೇಜ್ ದ ಮಿತ್ತು ಬೋಡು ಜೋ ದಿಕ್ತಾ है वो बिकता है नहीं हमारा फोटो किधर है नो रूपेश not possible no we are not going to leave this ಎಂಕಲ್ನ ಫೋಟೋ ಉಂಡು I'm going to miss the stage. I'm going to miss the judges. Enkel ada pokkade na. Oh, beautiful face, nice figure, dance queen, expression queen. Pokkade anpuna enkel. Avir nedde manas ma'am. Oh, deva. Jokes yaar, really nice. 90s the pura songs onji feeling kandaru. Is it your selection of songs or choreographer? Attu Yan Pandeyana choreographer pura. I really loved it. All jokes aside, woo!
ಯಾನ ಇಂಟ್ರೊಡಕ್ಷನ್ ಕೊರ್ನಾಗ ಏನೊಂದಿತ್ತೆ ಒಲ ಒಂಚೂರು ಜಾಸ್ತಿ ಆಂಡ ಪನ್ನಿಂದು ಬಟ್ ನೋ ಚೂರು ಕಮ್ಮಿ ಆಂಡ್ ಒಂದು ಡಾನ್ಸ್ ಆಯ್ಬೊಕ್ಕ ಇಂಟ್ರೊಡಕ್ಷನ್ ಕೊರ್ಪುರಾಣ ನನ್ನ ರೆಡ್ ಲೈನ್ ಪಾಡ್ದು ಕೊರ್ತುವೆ ಸೊ ರಿಯಲಿ ಬ್ಯೂಟಿಫುಲ್ ಐ ಥಿಂಕ್ ನೈಸ್ ಒನ್ ಝಲಕ್ ಒನ್ ಎಕ್ಸ್ಟ್ರಾ ಗ್ಲಿಟರ್ ಬರ್ತಂಡು ಸ್ಟೇಜಿಗೆ ಕಂಗ್ರ್ಯಾಚುಲೇಷನ್ಸ್ ವೆರಿ ವೆಲ್ ಪರ್ಫಾರ್ಮ್ಡ್ ಎಕ್ಸ್ಪ್ರೆಷನ್ ಎನರ್ಜಿ ಸಾಂಗ್ ಸೆಟಪ್ ಜಡ್ಜಸ್ ಪನ್ ಪೇರು ಮಾರ್ಕ್ಸ್ ಕೊರ್ಪುನ ಅಕ್ಕಲೆ ಅವೇ ಓಕೆ ಅಕ್ಕಲ್ ಇರೆ ಗೊತ್ತುನತ ಅಂಚದ ಅಕ್ಕಲ್ನೇ ಮೂಜಿ ಫೋಟೋ ಮಾಡ್ದಿನತ ಜಡ್ಜಸ್ ಆರ್ ಓನ್ಲಿ ಗಿವಿಂಗ್ ಯು ಮಾರ್ಕ್ಸ್ ಐ ವಾಸ್ ಜಸ್ಟ್ ಟೆಲಿಂಗ್ ಮೈ ಎಕ್ಸ್ಪೀರಿಯನ್ಸ್ as a dancer, as an audience, as a stage person, extremely nice delight to the eyes. It was beautiful. Thank you so much for making this finale stage so bright and colorful. So itte irvaderle how do you feel? First think judges nakla no judges please ಅವ್ರ ಹತ್ರ ಸ್ವಲ್ಪ ಮಾತಾಡ್ತೀನಿ. ಹೌ ಆರ್ ಯು ಫೀಲಿಂಗ್? ತುಂಬ ಖುಷಿ ಆಯಿತು ನನಗೆ, ಯಾಕಂದರೆ ನನ್ನ ಸರ್ ಹೇಳ್ದಾಗೆ ನಾ ಮಾಡಿದ್ದೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಉಳಿದಿರೋದು ಕೊರಿಯೋಗ್ರಾಫರ್ ಅವರೇ ಇದ್ದಾರಾ? ಹೌದು, ಪ್ರೀತೇಶ್ ಸರ್. ನಿಮ್ಮದು ಜೋಡಿ ರೌಂಡಲ್ಲಿ ನಮ್ಗೆ ಗೊತ್ತಿತ್ತು, ಕೊರಿಯೋಗ್ರಾಫರ್ ಅವರಿದ್ರು, ನಿಮ್ಮ ಜೊತೆ ಮಾಡಿದವ್ರು ಬೇರೆ ಆಗಿದ್ರು, ಬಟ್ ಕೊರಿಯೋಗ್ರಾಫರ್ ಬಂದಿದ್ರು. ಸೊ ಸೇಮ್ ಕೊರಿಯೋಗ್ರಾಫರ್. ಹೌದೌದು, ಅವ್ರ ಫೋಟೋನಾದ್ರೆ ಹಾಕ್ಬೋದಿತ್ತಲ್ವಾ? ಪಾಪ ಅವ್ರಿಗೆ ಬೇಜಾರಾಗಿಲ್ವಾ? ಅವ್ರು ಹೇಳಿಲ್ವಾ ಓ ಲ್ಯಾಂಡ ಒಂಚೂರೆನ್ನ ಫೋಟೋ ಪಾಡಲಿ ಅಂತ ಹೇಳಿ? ಫುಲ್ ಐಡಿಯಾನೇ ಅವ್ರದ್ದು. ಜೋಕ್ಸ್ ರಿಯಲಿ ನೈಸ್. ಖಂಡಿತವಾಗಿಯೂ ಎಲ್ಲ ಜೋಕ್ನ ಮಧ್ಯದಲ್ಲಿ, ಎಲ್ಲ ಒಂದು ಫೀಲಿಂಗ್ನ ಮಧ್ಯದಲ್ಲಿ, ಎಲ್ಲ ಒಂದು ಆ್ಯಕ್ಟ್ನ ಮಧ್ಯದಲ್ಲಿ ಒಂದಂತೂ ಖಂಡಿತವಾಗ್ಲೂ ನಿಜ, 100% ಟ್ರೂ. ನೀವು ಮಾತ್ರ ಅಲ್ಲ, ನಾವು ಆ್ಯಂಕರ್ಸ್ ಕೂಡ, ಈ ಸೆಟ್ಟಲ್ಲಿರುವಂಥ ಎಲ್ಲರೂ ಕೂಡ ವಿ ಆರ್ ಗೋಯಿಂಗ್ ಟು ಮಿಸ್ ದಿಸ್ ಸ್ಟೇಜ್. We are going to miss this show. Not only the 3 judges, we are going to miss the whole unit. So ಜೋರಾದ ಚಪ್ಪಾಳೆ for the whole unit. ಕ್ಯಾಮ್ರಾ ಹಿಂದ್ಗಡೆ ಇರೋರು, ಟ್ರಾನ್ಸ್ಮಿಷನ್ ಅಲ್ಲಿ ಇರೋರು, ಎಡಿಟಿಂಗ್ ಮಾಡೋರು, ಪ್ರೊಡಕ್ಷನ್ ಅಲ್ಲಿ ಇರೋರು, ಮಾರ್ಕೆಟಿಂಗ್ ಮಾಡೋರು, ಶಿವಣ್ಣ, ಜಡ್ಜಸ್, ಬ್ಯಾಕ್ ಸೈಡ್, ಎವ್ರಿಬಡಿ ಇನ್ನೊಂದ್ಸಲ ಜೋರಾಗಿ ಫಾರ್ ಟೀಮ್ ನಮ್ಮ ಟಿವಿ. We are going to miss this show because today is the finale. Team ಈಗ ಸೀಸನ್ 5 ಆಗ್ತಾ ಇದೆ, ಬಟ್ ಡೋಂಟ್ ವರಿ, ಸೀಸನ್ 6 ಬೇಗ ಬರುತ್ತೆ. ಆಲ್ ರೈಟ್, ಎಸ್, ಗೋಯಿಂಗ್ ಟು ದ ಜಡ್ಜಸ್. whom do you want to talk first? ನಿತೇಶ್ ಸರ್ ಯಾಂದ ಈಗ ಫೋಟೋ ಬತ್ತು ಸೂರಜ್ ತಿರ್ಗ ಇರುತ್ತೆ ಅದ ಫಸ್ಟ್ ಫೋಟೋ ಇರೇಗ ಅತ ಫಸ್ಟ್ ಇರೇಗ ಅಂಚ ಫಸ್ಟ್ ಪ್ರಿಫರೆನ್ಸ್ ಇರೇಗ. ಎಸ್, ವೆಲ್ಕಮ್ ಟು ದ ಗ್ರ್ಯಾಂಡ್ ಫಿನಾಲೆ ಚೇತನ ರಾವ್. ಥ್ಯಾಂಕ್ ಯು ಸರ್. ವಾಟ್ ಆಫ್ ಪರ್ಫಾರ್ಮೆನ್ಸ್ ದಾದ ಫನ್ಪುರ್ ನೀರ್ನ ಒಂಜಿ ಗ್ರ್ಯಾಂಡ್ ಫಿನಾಲೆಗೆ ಎಂಚಿನ ಬೋಡಿತ್ತು ನವೇ ನೀರಿನಿ ಈ ಸ್ಟೇಜ್ ಇಟ್ಕೊರಿಯೋದು. ಎಂಕ್ ಮೈನಸ್ ಪಾತೆರಡೊಂದು ಪಂಡ ಎಂಕ್ ಓಲ್ಲ ಆತು ಗೊತ್ತಾಯ್ಜಿ, ಪ್ಲಸ್ ಪನೊಡೊಂದು ಪಂಡ ಇಟ್ ಈಸ್ ಅ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಫಾರ್ ಮೀ. ದಾಯ ಪಂಡ ಐ ಟೆಕ್ನಿಕಲಿ ಆನ್ ಪೂರ ತೂಪೆ ಐ ಟೆಲ್ ಯು ವೈ. ಎಂಟ್ರಿ ವಾಸ್ ಸೂಪರ್ಬ್. ಆ ಚಂದ್ರನೊಟ್ಟಿಗೆ ಮೂಂಡಿರ್ ಬರ್ಪಿನ ಆಯ್ದಕ್ಕೆ ಅವು ಟರ್ನ್ ಆದಿರೋ ಎಂಟ್ರಿ ವಾಸ್ ರಿಯಲಿ ಸೂಪರ್. ಹೆಂಗೆ ಅವು ಗಿಮಿಕ್ ಎಡ್ಡಾಂಡ್ ಯಾನ್ ಬತ್ತ ಹಿಡ್ದಕ್ಕ ಸೂರಜ್ ಸರ್ ಬತ್ತೀರ್. ದ್ಯಾಟ್ ವಾಸ್ ರಿಯಲಿ ಹೆಂಗೆ ಹೊರ ಶಾ ಎಂದಾಂಡ್ ಹೊರಗೆ ತಿಡ್ಲಾಕಿಲ್ಲ ಹೊರಗೆ ದಾದ ಮಾರದ್ದು. ದ್ಯಾಟ್ ವಾಸ್ ನೈಸ್. ಸೂಪರ್ ಪ್ರಾಪ್ಸ್ ಎಂಟ್ರೀಸ್, ಟೈಮ್ಗೆ ಕರೆಕ್ಟ್ ಬರೋಂತುಂಡು ಪ್ರಾಪ್ಸ್. ಟೈಮಿಂಗ್ ವಾಸ್ ಸೂಪರ್. ಟೀಮ್ ಎಫರ್ಟ್, ಟೀಮ್ ನಿರ್ನ ಟೀಮ್ದ ನುಂಡತೆ ನೆಕ್ ಮಸ್ತ್ ಹಾರ್ಡ್ ವರ್ಕ್ ಉಂಡು. ನೆಟ್ ಪಂಡ ಮಸ್ತ್ ರಿಹರ್ಸಲ್ಸ್ ಉಂಡು ಇಂಚ ಆಪುಜವು ಈ ನೆಟ್ ಎಂಕ್ ಫಸ್ಟ್ ಟೈಮ್ ಇಂಚ ತುಯರ್ ದಿಕ್ಕಿನಿಕಿ ಪ್ರಾಪ್ಸ್ ಆನ್ ಟೈಮ್, ಐಟ್ ಕೊರಿಯೋಗ್ರಫಿ, ಐಟ್ ಡ್ಯಾನ್ಸ್. ಇಟ್ ಮಸ್ಟ್ ಅಪ್ರಿಷಿಯೇಟ್ ಎಂಚ ಉಂಡವೆ ನಮ್ಮ ಪನ್ನಡ ಆಪುಂಡು. ಇಟ್ಸ್ ಅ ಟೀಮ್ ವರ್ಕ್. ಯಾ, ಇಟ್ಸ್ ಅ ಟೀಮ್ ವರ್ಕ್. ಆ್ಯಂಡ್ ಐರ್ ಎಂಕೊಂಜಿ ಹೊಸ ಸ್ಟೆಪ್ ಯಾನಿನಿ ತುಯ ದ ನೀ ಒನ್ ಟಣಣ ನಣನ್ ಟಣನ್, ದ್ಯಾಟ್ ಇಟ್ಸ್ ರಿಯಲಿ ಕ್ಯೂಟ್ ಸ್ಟೆಪ್. ಮಸ್ತ್ ಖುಷಿ ಅಂಡ್ ಅವು ನೀಟ್ ಬರ್ತದೆ ಕಾರ್ ಮಿತ್ ಮಂತರ. ದ್ಯಾಟ್ ವಾಸ್ ರಿಯಲಿ ನೈಸ್. ಬೀಟ್ ಸೆಕ್ಷನ್ ಇನ್ ದ ಮಿಡಲ್ ಭಾರಿ ಶೋಕ್ ಇತ್ತು ನಿರ್ನ. ಈ ಕ್ಯಾಶ್ ಯು ಪ್ರಾಪರ್ ಕ್ಯಾಶ್ ದ ಬೀಟ್. ಇಟ್ ವಾಸ್ ರಿಯಲಿ ಸೂಪರ್. ಎನರ್ಜಿ ವಾಸ್ ಟೂ ಗುಡ್ ಆ್ಯಂಡ್ ಲಾಟ್ಸ್ ಆಫ್ ಗಿಮಿಕ್. ಇಟ್ ವಾಸ್ ಟೋಟಲಿ ಎಂಟರ್ಟೈನಿಂಗ್. ಡೆಡಿಕೇಶನ್ ಟು ದ ಜಡ್ಜಸ್. ಮೂಜಿ ಜಡ್ಜಸ್ ನ ಕಂತರ ಅಕ್ಲಿಗೊಂಜಿ ಫಿನಾಲೆಗೊಂಜಿ MC ನಕ್ಲು ಸಾರಿ ಆ್ಯಂಕರ್ ನಕ್ಲು ಆ್ಯಂಕರ್ ನಕ್ಲು ಬೈಜಿರ ಅಕ್ಲಿಗೊಂಜಿ ಸಪ್ರೇಟ್ ಒಂಜಿ ಎಂಟ್ರಿ ಕೊರ್ಲೇವೆ ಮೈನಸ್ ಓಕೆ. ಆ್ಯಂಡ್ ಎಂಕೋರ ಅಕ್ಲೆನವರ ಲೆಪ್ಪೋರೆ ನಿರ್ನೊಟ್ಟಿಗೆ ಟೀಮ್ ವರ್ಕ್ ಮಂದಿರತ್ತ ಟೈಮಿಂಗ್ ಪ್ಲೀಸ್ ಲೆಪ್ಪಲೆ ಪ್ಲೀಸ್ ಗೈಸ್.
ಸಾತ ಜನಟ್ಟು ಆ ಬಗೊಂದು ತಿರ್ಗೊಂದು ಬಂದಿದ್ದೀನಿ ಸುದರ್ಶನ್ ಲಾಸ್ಟ್ ಟೈಮ್ ನಾಗನ್ ಪತ್ತೊಂದಿತ್ತಿರತ್ತೆ. ಓ ನೈಸ್ ನೈಸ್ ನೈಸ್. Guys, Nicola and seriously panpe ಪ್ರಾಪರ್ಟಿನ ಆನ್ ಸ್ಟೇಜ್ ಆನ್ ಟೈಮ್ ಹಿಡ್ಕನಪಿನ ಇಟ್ಸ್ ವೆರಿ ಡಿಫಿಕಲ್ಟ್. ಐತೊಟ್ಟಿಗೆ ಐತ ಮಿತ್ತು ಅವೇನು ಯೂಸ್ ಮಂತದ್ದು ಪ್ರಾಪರ್ಟೀಸ್ ಒಟ್ಟಿಗೆ ಕೊರಿಯೋಗ್ರಫಿ ಮಂತದ್ದು ಡ್ಯಾನ್ಸ್ ಮಾಡ್ಕೊಂಡು ಇಟ್ಸ್ ರಿಯಲಿ ಟಫ್. ದಾಪಂಡ ಆತು ಸ್ಪೀಡ್ ಬರೋಂತು ಟೈಮ್ಗೆ ಪ್ರಾಪರ್ ಅದು ಟೈಮ್ ಪ್ರಾಪರ್ ಅದು ಆ ಪೊಸಿಷನ್ ಉಂತದ್ದು ಐಕ್ ಮಸ್ತ್ ರಿಹರ್ಸಲ್ಸ್ ಬೋಡೆ ಆ್ಯಂಡ್ ಹ್ಯಾಟ್ಸ್ ಆಫ್ ಫಾರ್ ದ್ಯಾಟ್. ಆ್ಯಂಡ್ ಇರ್ನ ಟೀಮ್ದ ಒಟ್ಟಿಗೆ ನಾನು ಪನ್ಪೆ ದಿಸ್ ಈಸ್ ಫಾರ್ ಮೀ ಆ ಚಂಡಮಾರುತ ಪರ್ಫಾರ್ಮೆನ್ಸ್. I really liked it. ಚಂಡಮಾರುತ, ಭೂಕಂಪ, ತಿಡಿಲ್ ಎಂಚಿನಲ್ಲ ಪೂರ ಪರ್ಫಾರ್ಮೆನ್ಸ್. ಐ ರಿಯಲಿ ಎಂಜಾಯ್ಡ್ ದಿಸ್ ಫಿನಾಲೆ. ಪ್ರಾಪರ್ ಗ್ರ್ಯಾಂಡ್ ಫಿನಾಲ್ ಅದು ಆ್ಯಕ್ಟ್ ಅಂದು ರಚನಾ ರಾವ್ ಯು ರಾಕ್ಸ್. ವಂಡರ್ಫುಲ್ ಕೊರಿಯೋಗ್ರಫಿ ಆ್ಯಂಡ್ ಒಂದು ಐ ರಿಯಲಿ ಲೈಕ್ ದ ವೇ ಆಫ್ ಪ್ರಾಪರ್ಟೀಸ್ ಆ್ಯಂಡ್ ದ ಕೊರಿಯೋಗ್ರಫಿ ಆ್ಯಂಡ್ ದ ಸ್ಟೆಪ್ಸ್ ಆ್ಯಂಡ್ ಯುವರ್ ಕಾಸ್ಟ್ಯೂಮ್ ಯು ಲುಕಿಂಗ್ ಸೂಪರ್. ಪ್ರಾಪರ್ ಪಕ್ಕ ಪೈಸಾ ವಸೂಲ್ ಅಗೈನ್ ದ ಗ್ರ್ಯಾಂಡ್ ಫಿನಾಲೆ ಪರ್ಫಾರ್ಮೆನ್ಸ್. ಆಸಮ್ ಆಸಮ್. ತೇಡಿಲ ಹಾಕದ ಚಂಡಮಾರುತ ಬಾತನ ಪೂರ ಬಾತದ ಅಂಡ್ ನನ್ನ ಕೊರಿಯೋಗ್ರಾಫರ್ಸ್ ಒಂದು ಸ್ಟೇಜಿಗೆ ಕರೀತಿದ್ದಾರೆ. ನಮ್ಮ ಟೀಮ್ ಕಂಪ್ಲೀಟ್ ಆಗಿದೆ. ಕೊರಿಯೋಗ್ರಾಫರ್ ಒಂದು ಬಂದ್ರೆ ಹಿರಿಂಚಿಗೆ ಬಲೆ ಅಂಚಿ ನಿತೇಶ್ ಸರ್, ಸೂರಜ್ ಸರ್ ಪೂರವಲಿ ಹಿರಿಂಚಿ ಬಲೆ. ಸರ್ ನಂದು ಕಾಸ್ಟ್ಯೂಮ್ ಡಿಸೈನರ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿ ಸರ್ ಇವರು ಸ್ಟಿಚ್ ಮಾಡಿದ್ದು. ಟೈಲರ್. ಸೂಪರ್, ವೆರಿ ನೈಸ್, ವಂಡರ್ಫುಲ್ ಜಾಬ್, ವೆರಿ ಗುಡ್. ಆ್ಯಂಡ್ ಕೊರಿಯೋಗ್ರಾಫರ್ ಹ್ಯಾಟ್ಸ್ ಆಫ್, ಸೂಪರ್, ವಂಡರ್ಫುಲ್. ಬಾರಿ ಶೋಕ್ ಮೇರ್ ದಾದೆ ಮಲ್ಚಿನಿ ಮೇರ್ ದಾದೆ ದಾದೆ ಮಲ್ಚಿನಿ ಈರ್ ದಾದೆ ಮಲ್ಚಿನಿ ಈ ರಾತ್ ಪಾಪ ಐ ರಿಯಲಿ ಅಪ್ರಿಷಿಯೇಟ್ ಸ್ಟೇಜ್ ಬತ್ತದು ಒಂಜಿ ಅಡ್ಡ ಬೋರೋಡ್ ಉಂಡ ಅಂಡ ವಾಟ್ ಎವರ್ ಇಟ್ ಇಸ್ ರೆಸ್ಪೆಕ್ಟ್. ಈರ್ ದಾದೆ ಮಲ್ಚಿನಿ ಈರ್ನ ಪುದರ್ ದಾದೆ ಚಿರಾಗೆ ಸ್ಟಂಟ್ ಮಾಡ್ತಾರೆ. ಎಸ್ ಈರ್ ದಾದೆ ಮಲ್ಚಿನ್ ದಾದೆ ಇರಕ್ ದಾದ ಖುಷಿ ಆಯ್ನಿ ದಾದೆ ಸೆಕೆಂಡ್ पंडाये पला पुदर के ने बका क्लास के नु यार क्वेश्चन रॉन्ग केंडे ओके ओ क्लास मगा सेकंड स्टैंडर्ड ओके इरेक दादा खुशी आय नी अड्डा पूरी आराते दादा खुशी आय नी कमेंट्स खुशी आंडु वाह आर्टिस्ट उंडु वेरी गुड ऑल द बेस्ट डांस पंड इष्टाने इरेग नल्पुवारे हा Very nice. Round of applause. Chota packet. All the best. Yes, judges. Done. Thank you, Nitesh sir. Very good. Next. Thank you, team. Well done. Mansi madam. ಚೇತನಾ. ಎಸ್ ಮ್ಯಾಮ್. ಎಂತ ಗೊತ್ತುಂಟಾ? ಎಂತ ಮ್ಯಾಮ್? ನಂಗೊಂದು ವಿಷಯ ಗೊತ್ತಾಯ್ತು ಈಗ. ಎಂತ ಮ್ಯಾಮ್? ಯಾವುದು ಹಿಂದಿನ ಎಪಿಸೋಡಿಗೆ ಅಂತ ಕೊಟ್ಟದ್ದು ಈಚೆ ಅದನ್ನು ಇವತ್ತು ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಫಸ್ಟ್ ಫೋಟೋ ಈಚೆಯಿಂದ ಇವ್ರದ್ದು ಬಂತು. ಗೊತ್ತಾಗೋಯ್ತಾ? ನೋ ಗೊತ್ತಾಯ್ತು. ಎಸ್, ಏನು ಹೇಳಬೇಕು ಅಂದರೆ ಈಗ ನನಗೆ ಇವತ್ತು ನಿಜವಾಗಿ ಒಂದು ತುಂಬ ಖುಷಿ ಮತ್ತು ಅದ್ಭುತ ಅನಿಸಿದ್ದು ರಂಗ ಪರಿಕರಗಳನ್ನು ನೀವು ಸಂಭಾಳಿಸಿದ್ದು ಉಂಟಲ್ಲ, ಅದು ಏನು ಅದ್ಭುತವೇ. ನಿಮ್ಮ ಕಾಸ್ಟ್ಯೂಮ್ ಏನು ಅದ್ಭುತವೇ, ನಿಮ್ಮ ಎನರ್ಜಿ ಏನು ಅದ್ಭುತವೇ. ಆ್ಯಂಡ್ ಆ ಸೆಟ್ಟನ್ನು ಮೂವ್ ಮಾಡಿದವರು ಕೂಡ ಅವರು ನಿಮ್ಮೊಂದಿಗೆ ಡ್ಯಾನ್ಸ್ ಮಾಡ್ತಾ ಇದ್ದರೆ ಮಾತ್ರ ಅದು ಸಾಧ್ಯ. ಮತ್ತು ನೀವು ಎಷ್ಟು ಧೈರ್ಯದಿಂದ ನಮಗೆ ಅದು ಬರ್ತಾ ಇರುವ ಸ್ಪೀಡಲ್ಲಿ ಅಯ್ಯಬ್ಬಾ ಚೇತನ ಬೀಳದಿದ್ರೆ ಸಾಕು ಅಂತ ನಮ್ಮ ಮನಸ್ಸು ಹೇಳ್ತಾಯಿತ್ತು. ಅಷ್ಟು ರಿಸ್ಕ್ ಖಂಡಿತ ಇದೆ. ಅದು ಟೀಮ್ ವರ್ಕ್ ಅಂತ ಪ್ರತಿ ಸೆಕೆಂಡಲ್ಲೂ ಗೊತ್ತಾಗ್ತಿತ್ತು. ಮತ್ತು ಇಡೀ ಆ್ಯಕ್ಟಲ್ಲಿ ನಿಮ್ಮ ಎನರ್ಜಿ 1 ಸೆಕೆಂಡು ಡ್ರಾಪ್ ಆದದ್ದು ನಾನು ನೋಡಲಿಲ್ಲ. ಅಷ್ಟು ಎನರ್ಜೆಟಿಕ್ ಆಗಿ. ಆ್ಯಂಡ್ ಈ ಜಾಗದಲ್ಲಿ ಕೂತು ನಾನು ಹೇಳ್ತಿದ್ದೇನೆ, ಇವರ ಫೋಟೋ ಬಂತೋ ನನ್ನ ಫೋಟೋ ಬಂತು, ಜಡ್ಜಸ್ ಫೋಟೋ ಬಂತು, ಅದು ಮ್ಯಾಟರೇ ಆಗಲಿಲ್ಲ. ಅದನ್ನೆಲ್ಲ ನಾನು ಬದಿ ಇಟ್ಟು ನೋಡ್ತಾ ಇದ್ದೇನೆ. ಯಾಕಂದರೆ ಅದು ನನ್ನನ್ನು ಇನ್ಫ್ಲುಯೆನ್ಸ್ ಮಾಡಬಾರ್ದು ಅನ್ನೋ ಒಂದು ಗಟ್ಟಿ ಮನಸ್ಸು ಮಾಡಿ ಈ ಆ್ಯಕ್ಟನ್ನು ನೋಡಿದಾಗ ಅದನ್ನು ಬಿಟ್ಟು ಆ್ಯಸ್ ಅ ಡ್ಯಾನ್ಸ್ ಇಟ್ ವಾಸ್ ವೆರಿ ನೈಸ್. ಯಾಕಂದರೆ ಅದು ಈ ಜಾಗದಲ್ಲಿ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಬಾರ್ದು. ಸೊ ಅದನ್ನು ಬಿಟ್ಟು ನಾನು ನೋಡಿದಾಗ ತುಂಬ ಚಂದದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಮತ್ತು ಫುಲ್ ಎಂಟರ್ಟೈನಿಂಗ್ ಆಗಿದ್ದು. ಆ್ಯಂಡ್ ಎಸ್, ಈ ಸ್ಟೇಜನ್ನು ಏನು ಬಿಟ್ಟು ಹೋಗುವ ಆ ದುಃಖವನ್ನು ತೋರಿಸಿದ್ದು ಕೂಡ ವೆರಿ ಇನೋವೇಟಿವ್ ಆಗಿತ್ತು. ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ತುಂಬ ಥೊರೋಲಿ ಎಂಜಾಯ್ಡ್. ಥ್ಯಾಂಕ್ ಯು ಸೋ ಮಚ್.
ಏನಾಗ್ತದೆ ನೋಡುವ. ಆ್ಯಂಡ್ ಮತ್ತೆ ಪುನಃ ಹೇಳ್ತಿದ್ದೇನೆ, ಈಗ ನಾವು ಹೇಳೋದ್ರಲ್ಲೇ ನೀವು ಏನನ್ನು ಗೆಸ್ ಮಾಡಲಿಕ್ಕೆ ಹೋಗಬೇಡಿ. ಫೈನಲ್ ಜಡ್ಜ್ಮೆಂಟ್ ಇನ್ನೂ ನಾವು ಡಿಸ್ಕಸ್ ಮಾಡಿ ತಪ್ಪನ್ನು ಹೀಗೆ ಅಂಥದ್ದು ದೂರದರ್ಶಕ ಸೂಕ್ಷ್ಮದರ್ಶಕ ಭೂತ ಕನ್ನಡಿಯಲ್ಲಿ ಹುಡುಕಿ ಬರೀಲಿಕ್ಕಿದೆ. ಸೊ ಹಾಗಾಗಿ ಆಲ್ ದಿ ಬೆಸ್ಟ್. ಏನಾಗ್ತದೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಸ್ ಲವ್ಲಿ ಜಡ್ಜ್ಮೆಂಟ್. ಖಂಡಿತವಾಗ್ಲೂ ಯಾರ ಫೋಟೋ ಬಂತು, ಎಷ್ಟು ಹೊತ್ತಿತ್ತು, ಅದೆಲ್ಲ ಇರ್ರೆಸ್ಪೆಕ್ಟಿವ್. ಜಡ್ಜಸ್ ಅವರು ಡ್ಯಾನ್ಸನ್ನು ನೋಡ್ತಾರೆ, ಕಾನ್ಸೆಪ್ಟನ್ನು ನೋಡ್ತಾರೆ, ಅದಕ್ಕೆ ಮಾರ್ಕ್ಸನ್ನು ಕೊಡ್ತಾರೆ. ಆದರೂ ಸಹ ಜಾಸ್ತಿ ಕಂಡಿದ್ದು ಸೂರಜ್ ಸರ್, ಆಯಿತಾ? ರೈಟ್, ಓವರ್ ಟು ಸೂರಜ್ ಅನಿಲ್. ಚೇತನ ರಾವ್ ಸರ್, ನಿಮ್ಮ ಹತ್ರ ಮಾತಾಡೋ ಮೊದಲು ಐ ವುಡ್ ಲೈಕ್ ಟು ಟೇಕ್ ದಿಸ್ ಅಪರ್ಚುನಿಟಿ. ಪೂರೆಲ್ಲ ಈ ಗ್ರ್ಯಾಂಡ್ ಫಿನಾಲೆ ಆಯ್ಬೇಕಾ ನಮ್ಮ ಗೂಡು ಸೇರೋನ್ವಾ. ಸೊ ಯಾನ್ಲ ಈ ಸ್ಟೇಜಿಗೆ ಮಿಸ್ ಮನ್ಪೆ ನಮ್ಮ ಟಿ ವಿಡ್ ಮೇ ಬಿ 8 years ತಿಂಚ ಕನೆಕ್ಷನ್ ಉಂಡು. ದಾಯಪಂಡ ಡಾನ್ಸ್ ವಾರ್ ಇಸ್ ದ ಫಸ್ಟ್ ವಿನ್ನಿಂಗ್ ಕೊರಿಯೋಗ್ರಾಫರ್ ಯಾನ್. ದಟ್ ವಾಸ್ ದ ಫಸ್ಟ್ ಡಾನ್ಸಿಂಗ್ ರಿಯಾಲಿಟಿ ಶೋ ಆಫ್ ನಮ್ಮ ಟಿ ವಿ. ಅಲ್ಪ ದಿಟಮುಟ ಆ ಬಾಂಡಿಂಗ್ ಅಂಚೆನೆ ಬತ್ತನು. ಸೊ ಥ್ಯಾಂಕ್ಸ್ ಶಿವಣ್ಣ. ಇಂಚಿಂದೊಂದು ವೇದಿಕೆನೆ ಕುಡ್ಲಾಗ ಖಾಲಿ ಡ್ಯಾನ್ಸ್ಗೆ ಆತು ಬೇತೆ ಟ್ಯಾಲೆಂಟ್ಸ್ ಬರೋಡು. ನೀನು ಮಾಸ್ಟರ್ ಶೆಫ್ ಆಡು, ಬಲೆ ತೆಲಿಪಲ್ಲ ಆಡು, ಅದು ಪಿರಲ ಆತು ರಿಯಾಲಿಟಿ ಶೋಸ್ ಬರೋದುಂಡು. ಅವತ್ತಂದೆ ವಿ ಹ್ಯಾಡ್ ಎ ವೆರಿ ಗುಡ್ ಫ್ರೆಂಡ್ಸ್ ಇನ್ ನಮ್ಮ ಟಿ ವಿ. ಮೇ ಬಿ ಸೌಜನ್ಯ, ರೂಪೇಶ್ ಅವ್ರ ಟೆಕ್ನಿಷಿಯನ್ ಟೀಮ್ ಉಳ್ಳ. ಆ 8 years ದಿಂಚ ಯಾನ್ ಕೊರಿಯೋಗ್ರಾಫರ್ದು ಜಡ್ಜ್ ಆಪ್ನ ಮುಟ್ಟ ಅವೇ ಸೇಮ್ ಸ್ಮೈಲಿಂಗ್ ವೆಲ್ಕಮ್ ಫ್ರಮ್ ದ ಹೋಲ್ ನಮ್ಮ ಟಿ ವಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಪೋರ್ಟು ಬೆಂಬಲ ಏಪಲ ನಿಕಲ್ನಲ್ಲಿ ಉಪ್ಪಡು. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಎಸ್, ಕಮಿಂಗ್ ಟು ಚೇತನ ರಾವ್, ಬಿಫೋರ್ ಐ ಕಮೆಂಟ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಬರ್ಚಿ ಇರ್ ಹಸ್ಬೆಂಡ್ ಪರ್ಮಿಷನ್ ತೊಂದರದೆ ಇರ್ ಹಸ್ಬೆಂಡ್ ಪಂತಾರೆ ಡ್ಯಾನ್ಸ್ ಇಂಚ ಮಂತೊಂದುಲ್ಲ ಅಂದ ಎನ್ನ ಹಸ್ಬೆಂಡ್. ಹಾಂ ಎಸ್ ಯಾನ್ ಇರ್ನ ಹಸ್ಬೆಂಡಕ್ಕೆ ಆ್ಯಕ್ಚುಲಿ ಎನ್ನ ಹಸ್ಬೆಂಡ್ನ ಫ್ಯಾಮಿಲಿ, ಎನ್ನ ಮಮ್ಮಿನ ಫ್ಯಾಮಿಲಿ ಮಸ್ತ್ ಜನ ಬೈದಿರು. ಓಕೆ ಥ್ಯಾಂಕ್ ಯು. ಸೊ ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್, ಯಾನ್ ಗ್ರ್ಯಾಂಡ್ ಫಿನಾಲೆ ಡೇಪಲ್ಲ ಡ್ಯಾನ್ಸ್ ಇಡ್ತುಪ್ಪುನ್ ನಿಕ್ಕಲು ಏತ್ ಹಾರ್ಡ್ ವರ್ಕ್ ಮನ್ಪರ್ ಬೊಕ್ಕ ಏತ್ ರಿಸ್ಕ್ ದೊತ್ತೊಂದು ಅವ್ನು ಪರ್ಫೆಕ್ಟ್ ಆದ ಮನ್ಪರ್ ಅಂದು ಅವು ಇನ್ನು ಎಂಕ ಫುಲ್ಫಿಲ್ ಆಂಡ್ ಐ ಸಾ ದಟ್ ರಿಸ್ಕ್ ಬೊಕ್ಕ ಚಾಲೆಂಜ್ ಅವು ಪ್ರತಿ ಸಲ ಕಾನ್ಸೆಪ್ಟೆಡ್ ಆವಡು, ಎಕ್ಸಿಕ್ಯೂಷನ್ ಆವಡು, ಅದು ಎಂಚಿನ ನಿಕ್ಕಲು ಸ್ಟೇಜಿ ನ್ಯೂ ಕನಪರು ಅವು ಪರ್ಫೆಕ್ಟ್ ಆವಡು. ಈ ಓಲ್ ಆಂಡ್ ಒಂಜಿ ಪ್ರಾಪ್ಸ್ದು ಬ್ಯಾಲೆನ್ಸ್ ಅದು ಬೂಟ್ನಲ್ಲ, ಇಡ್ ಆರ್ ನಾಟ್ ಇವನ್ ಕೌಂಟೆಡ್ ಫಾರ್ ದ ವಾಟ್ ಎವರ್ 1 prize ಆಲ್ಸೋ, ಮೇ ಬಿ 3rd prize 2nd prize 1 ದಾಯಪಂಡ ಅವು ಕಂಪ್ಲೀಟ್ ಫಾಲ್ ಆಪುಂಡು. ಅಂಚಿಂದ ರಿಸ್ಕ್ ದ ಸ್ಟೆಪ್ಸ್ ಎಲ್ಲ ಈ ಪರ್ಫೆಕ್ಟ್ ಆದ ಎಕ್ಸಿಕ್ಯೂಷನ್ ಮಧ್ಯನ ಕಮೆಂಡೇಬಲ್ ಫ್ರಮ್ ಮೈ ಸೈಡ್. ದಾಯಪಂಡ ಆ ರಿಸ್ಕ್ ಫ್ಯಾಕ್ಟರೇ ಆ ಚಾಲೆಂಜಿಂಗ್ನೇ ಗ್ರ್ಯಾಂಡ್ ಫಿನಾಲೆಡೆ ಎಂಕುಲ್ ತುಪ್ಪುಂಡು. ದಾಯಪಂಡ ನಿಕ್ಕುಲು ಎಡ್ಡೆ ಡಾನ್ಸರ್ಸ್ ಆಯ್ನೆಟೆ ಈ ಆಜಿ ಜನ ಈ ವೇದಿಕೆ ಬೈದಿನಿ. ಸೊ ಆ ಡ್ಯಾನ್ಸ್ಡ್ ಪಿರೆ ಏತ್ ರಿಸ್ಕ್ ಏತ್ ಚಾಲೆಂಜ್ ನಿಕ್ಕುಲು ಪಾಡ್ದು ಪರ್ಫಾರ್ಮ್ ಕೊರ್ಪರ ಅವು ಇಂಪಾರ್ಟೆಂಟ್. ಮೇ ಬಿ ಕಾನ್ಸೆಪ್ಟ್ ವೈಸ್ ಫೋಟೋ ಅವು ಒಂದು ಉಪ್ಪುಂಡು. ಐ ಆಮ್ ಹ್ಯಾಪಿ ಫೋಟೋ ಪಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಎಂಕುಲು ನೇನು ಜಡ್ಜ್ ಮನ್ಪ ಆ್ಯಂಡ್ ಎಂಕ್ ಹೈಲೈಟ್ ಆಫ್ ಯುವರ್ ಪರ್ಫಾರ್ಮೆನ್ಸ್ ಇಸ್ ಎವ್ರಿ ಸಿಂಗಲ್ ಮೂಮೆಂಟ್ ದೆ ವಾಸ್ ಅ ಡಾನ್ಸ್. And every dialogue pannagala there was a dance, even changing sari also with the dance. So ee role props goskara pide ipodu dance ijjande miss aand panna chances an kodjare. And always your highlight is your expressions. You are the expression queen of the season 5. So expression very well executed and choreographer la lot of hard work parder irna team la parder. yan onje suggestion whole team panpe ee team inchene oggattu uppad apaga matra inchine performance barre sadhya. Devan normally onje success raddu success aibaka kelaverna mind anchinchi divert adu team divide and inchine performances miss up. So very good and alpa enkala mast khushi aini the knee steps. It was on beat. ಅವು ಬೀಟೆಡ್ ಮನ್ಪರ ಮಸ್ತ್ ಕಷ್ಟ ಅವು ಆನ್ ಬೀಟ್ ಆತನು ಆ್ಯಂಡ್ ರಿಸ್ಕ್ ಫ್ಯಾಕ್ಟರ್ಲ ಚಾಲೆಂಜಿಂಗ್ಲ ಮಸ್ತ್ ಹೆಂಗೆ ಖುಷಿ ಆಯ್ನಿ ಇಡೀ ಓವರ್ ಆಲ್ ಆ್ಯಕ್ಟೆಡ್. ಆ್ಯಂಡ್ ಹೈಲೈಟ್ ಆಫ್ ಯುವರ್ ಪರ್ಫಾರ್ಮೆನ್ಸ್ ಇಸ್ ಯುವರ್ ಕಾಸ್ಟ್ಯೂಮ್, ವೆರಿ ವೆಲ್ ಡಿಸೈನ್. ಆ್ಯಂಡ್ ಅಮೀನ್ ಸರ್ಗ್ಲ ಥ್ಯಾಂಕ್ ಯು ಸೋ ಮಚ್. ಆರು ಒಂದು ಎಡ್ಡೆ ಕಲೆಗಾರೆ ಆರು ಟೈಲರಿಂಗ್ ಮಾತ್ರ ಈಸ್ ಆ್ಯನ್ ಗುಡ್ ಆ್ಯಕ್ಟರ್. ಎನ್ನೊಟ್ಟಿಗೆ ಪುಂಡಿ ಪಣ ಮೂವಿಡ್ಲ ಆರು ಮಂದಿರ್. ಸೊ ಥ್ಯಾಂಕ್ ಯು ಸೋ ಮಚ್. ಹಿ ವಾಸ್ ದೇರ್ and good choreography, good performances, but nalla onji performance apne dupne davara. We'll see what is the result. All the best to you. Thank you so much. Thank you so much judges. Wonderful comments and happy smiling face again. Okay judges paateri bokka paateri bandar ite judges na athna nanada adana panrunde ಆ್ಯಕ್ಚುಲಿ ಎಂಕ್
सर नितेश सर स्टँडिंग ओवेशन कोर्नी ಅವ್ರಿಗೆ ಮಸ್ತ್ ಥ್ಯಾಂಕ್ಸ್ ಬಟ್ ಫಸ್ಟ್ ಸೀಸನ್ದೆಲ್ಲ ಐ ಮೀನ್ ಫಸ್ಟ್ ಅಂದೇಟ್ದೆಲ್ಲ ಇಂಕ ಈತನೆಟ ಸ್ಟ್ಯಾಂಡಿಂಗ್ ಓವೇಶನ್ ತಿಕ್ಕಿದಿಜ್ಜ ಅಂಡ್ ಓಕೆ ಸೊ ನನಗೆ ಅದರಿಂದ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯು ಡಿಸರ್ವ್ ಯು ತುಲೆ ವಿರಾಟ್ ಕೊಹ್ಲಿನ ಇತ್ತೊಂಜಿ T20 ವರ್ಲ್ಡ್ ಕಪ್ಗೆ ಆ್ಯಕ್ಚುಲಿ ಒಂಜಿ ಎಕ್ಸಾಂಪಲ್ ಕೊರ್ಪೆ ಈಸ್ ಅ ವೆರಿ ಗುಡ್ ಪ್ಲೇಯರ್ ಪಂಡ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಓಕೆ ಸೊ ಆಯ್ನ ಇತ್ತು ಕುಲ್ಲದು ದಿನೇಶ್ ಕಾರ್ತಿಕ್ನ ಕ್ಯಾಪ್ಟನ್ ಮನ್ಪರ ಪಂಡ ಇಜ್ಜತೆ ಫೈನಲ್ಗೆ ವಿರಾಟ್ ಕೊಹ್ಲಿನ ಪಂಡ ಈಸ್ ಅ ವೆರಿ ಗುಡ್ ಪ್ಲೇಯರ್ ಈಸ್ ಅ ವರ್ಲ್ಡ್ ಕ್ಲಾಸ್ ಪ್ಲೇಯರ್ನ ಕುಲ್ ಆಯನು ಕ್ಯಾಪ್ಟನ್ ಮಂತದ ಆಯನೆ ಗೊಬ್ಬವೇರು ಫೈನಲ್ಲ ಸೊ ಅಂಚೆನೆ ಯು ಆರ್ ಡಿಸರ್ವ್ ಟು ಬಿ ಹಿಯರ್ ಬಿಕಾಸ್ ಯು ಆರ್ ಎ ಬೋರ್ನ್ ಪರ್ಫಾರ್ಮರ್ ಆ್ಯಂಡ್ ಯು ಗೇವ್ ಅ ಸಾಲಿಡ್ ಆ್ಯಕ್ಟ್ಸ್ ಇವ್ರು ಮಸ್ತ್ ಎಡೆಡ್ ಆ್ಯಕ್ಟ್ಸ್ ಕೊಡ್ತಾರೆ ಸೊ ಯು ಡಿಸರ್ವ್ ಫಾರ್ ದಿಸ್ ಸೊ ಗ್ರ್ಯಾಂಡ್ ಫಿನಾಲ್ ಇಡು ಇರೆಗ್ ಸ್ಟ್ಯಾಂಡಿಂಗ್ ಓವೇಷನ್ ಕೊರೋಡೆ ಬಿಕಾಸ್ ಹೆಂಗೆ ಗೊತ್ತುಂಡು ಆಯ್ತಾ ಟೆಕ್ನಿಕಲಿ ಇದು ಏತು ಬಂಗೊಂಡು ಒಂದು ಹಿಂಗೆ ಗೊತ್ತುಂಡು ಯಾನಾಯ್ತ ಪೂರ A to Z ಕಲ್ತದೆ ಹೆಂಗೆ ಗೊತ್ತುಂಡು ಏತು ಬಂಗೊಂಡು ಬಂದು ಪ್ರಾಕ್ಟೀಸ್ ಮನ್ಪುನಾಗಲ್ಲ 2-3 ಸಲ ಬೂರ್ದೆ ಐ ಮೀನ್ ಬಿದ್ದಿದ್ದೇನೆ ಮೇಲಿಂದ ಕೆಳಗೆ. ಕರೆಕ್ಟ್ ತುಂಬ ಕಷ್ಟ ಆಗಿತ್ತು ಬಟ್ ನನ್ನ ಸರ್ ನನಗೆ ಮೋಟಿವೇಟ್ ಮಾಡಿ ಕರೆಕ್ಟ್ ಐದು ಪರ್ಫೆಕ್ಷನ್ ಪನ್ಪೇರು ಸೊ ಇರು ಅವು ಟೈಮಿಂಗ್ ಆವಡ್ ಆ ಪ್ರಾಪ್ ದೊಟ್ಟಿಗೆ ಇರು ಮಂತಿನ ವೇ ಐಟು ಮಸ್ತ್ ರಿಸ್ಕ್ ಇತ್ತು ಇಟ್ ವಾಸ್ ಟೂ ರಿಸ್ಕಿ ಆ್ಯಂಡ್ ಐಕೋಸ್ಕರ ಆ್ಯನ್ ಸ್ಟ್ಯಾಂಡಿಂಗ್ ಬಿಕಾಸ್ ಆಫ್ ಐ ನೋ ಯುವರ್ ಹಾರ್ಡ್ ವರ್ಕ್ ಏತು ಬಂಗ ಬೈದರ್ ನಿಕ್ಲ ಟೀಮ್ ಆ್ಯಂಡ್ ಯು ದ್ಯಾಟ್ಸ್ ಯು ಡಿಸರ್ವ್ ಫಾರ್ ದಿಸ್ ಐ ಕ್ಯಾನ್ ಕೊರ್ನೀರೆ ಕೀಪ್ ಇಟ್ ಅಪ್ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ಆ್ಯಂಡ್ ತೂಕ ದಾದಾಪುಂಡು ರಿಸಲ್ಟ್ ಬಟ್ ಶೋರ್ ಸರ್ ಸೂಪರ್ಬ್ ಯು ಆರ್. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಎನ್ನ ಪೇರೆಂಟ್ಸ್ ಎನ್ನ ಹಸ್ಬೆಂಡ್ ಎನ್ನ ಫ್ಯಾಮಿಲಿ ಪೂರ ಫ್ಯಾಮಿಲಿ ಬೈದ ಪೂರ ಮಸ್ತ್ ಥ್ಯಾಂಕ್ಸ್. ಓ ಎಸ್ ಡೈಲಿ ಕಾಲ್ ಮಂತದಕ್ಕೆ ಏನು ಎಂಚ ಒಂದುಂಡು ರಿಹರ್ಸಲ್ ಸರಿ ಲಕ್ಕದನ್ನ ಪೆಟ್ಟಾತಂಡ ಆ ಒಂದು ಸ್ಟೆಪ್ ಕರೆಕ್ಟ್ ಮಂತದನ ಕಾರ್ ಗ್ರಿಪ್ ಅತ್ತು ಡೈಲಿ ಏನ ಸಿಸ್ಟರ್ ಡೈಲಿ ಹೆಂಗೆ ಕಾಲ್ ಮಂತ್ ಇನ್ನು ಪ್ರಾಕ್ಟೀಸ್ ಸರಿ ಅಂಡ ಅಕ್ಕಲ್ಲ ಸಪೋರ್ಟ್ ಇಜ್ಜಂದೆ ನಾನು ಈತು ಬರ್ರೆ ಸಾಧ್ಯ ಇಜ್ಜ. ಥ್ಯಾಂಕ್ ಯು ಸೋ ಮಚ್ ಮೈ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ನಾವು ಯಾರಾದರೂ ಈ ವೇದಿಕೆಗೆ ಬರಬೇಕು ಅಂತಾದರೆ ಬ್ಯಾಕ್ ಹೋಮ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು. ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆ ಅಂತ ಹೇಳಿದ ತಕ್ಷಣ ಇಟ್ಸ್ ಅ ಫ್ಯಾಮಿಲಿ ಶೋ. ಯಾಕಂದರೆ ಮನೇಲಿ ಸಪೋರ್ಟ್ ಇಲ್ಲದೆ ಇದ್ದರೆ ನಾವು ವೇದಿಕೆಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇವ್ರ ತಂದೆ ತಾಯಿ, ಇವ್ರ ಫ್ಯಾಮಿಲಿ, ಇವ್ರ ಮನೆಯವರು, ಇವ್ರ ಅತ್ತೆ ಮನೆಯವರು ಮಾತ್ರ ಅಲ್ಲ, ಈ ವೇದಿಕೆಗೆ ಬಂದಂಥ ಎಲ್ಲ ಮಮ್ಮಿ ಅಂದ್ರ ನನ್ನನ್ನು ಸೇರಿಸಿ ಎಲ್ಲರ ಫ್ಯಾಮಿಲಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಸಲ್ಯೂಟ್ ಟು ಯು. ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೇವೆ, ಇದು ರಿಯಲ್ ಆದ ಈ ವಿಮೆನ್ ಎಂಪವರ್ಮೆಂಟ್. ಮನೇಲಿ ಮಕ್ಕಳನ್ನ ನೋಡಿಕೊಂಡು ಕಿಚನನ್ನು ನೋಡಿಕೊಂಡು ಹೋಗಿ ನೀವೇನಾದರೂ ಪರ್ಫಾರ್ಮ್ ಮಾಡಿ ಸಾಧಿಸಿ ಬನ್ನಿ ಅಂತ ಹೇಳ್ತಾರಲ್ಲ, ದ್ಯಾಟ್ ಈಸ್ ರಿಯಲ್ ವಿಮೆನ್ ಎಂಪವರ್ಮೆಂಟ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್, ಯು ಹವ್ ಗಾಟ್ ಅ ವಂಡರ್ಫುಲ್ ಬ್ಯಾಕಪ್. ಎಲ್ಲಿಯಾದರೂ ಗುಡ್ ನ್ಯೂಸ್ ಆಯಿತು ಇಲ್ಲದೇ ಇದ್ರೂ ಕೂಡ ಪಾರ್ಟಿ ಕರೆಯೋದನ್ನು ಮರೆಯಬೇಡಿ. ಫೋಟೋದಲ್ಲಿದ್ದವ್ರನ್ನ ಮಾತ್ರ ಅಲ್ಲ, ಇಷ್ಟೆಲ್ಲ ಜನರನ್ನ ಮಾತ್ರ ಅಲ್ಲ, ಒಬ್ರನ್ನ ಮಾತ್ರ ನಂಗೆ ನೀವು ಇಂಟ್ರೊಡ್ಯೂಸ್ ಮಾಡಲೇಬೇಕು. ಏನಂದರೆ ನನ್ನ ಪರ್ಫಾರ್ಮೆನ್ಸ್ ಆಗೋಕ್ಕಿಂತ ಮುಂಚೆ ಇವ್ರು ನನಗೆ ಹಾರ್ಟ್ಲಿ ಆಗಿ ವಿಶ್ ಮಾಡಿದ್ರು. ಸೊ ಅದು ಪ್ಲಸ್ ಪಾಯಿಂಟ್ ಆಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ರೈಟ್, ಎನಿವೇಸ್ ಯು ಆರ್ ಗೆಟಿಂಗ್ ಲಾಟ್ ಆಫ್ ಗುಡೀಸ್. ಇದನ್ನು ಶೇರ್ ಮಾಡಲಿಕ್ಕೆ, ಹಂಚ್ಕೊಳ್ಳಿಕ್ಕೆ, ರುಚಿಯಾದ ಅಡಿಗೆ, ಹೆಲ್ದಿ ಫುಡನ್ನು ತಿನ್ನಿಸ್ಲಿಕ್ಕೆ ಎಲ್ಲರೂ ಫ್ಯಾಮಿಲಿ ಅವ್ರು ಇದ್ದಾರೆ. ಸೊ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಮೇನ್ ಸ್ಪಾನ್ಸರ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ವತಿಯಿಂದ 5 ಲೀಟರ್ ಹೆಲ್ದಿ ಕುಕಿಂಗ್ ಆಯಿಲ್, ಅದರ ಜೊತೆಗೆ ಎಲ್ಲ ಕ್ಲೀನ್ ಆ್ಯಂಡ್ ನೀಟಾಗಿರಬೇಕು ಅಂತ ಫ್ಲೋರೋಮಾ ಫ್ಲೋರ್ ಕ್ಲೀನರ್ಸ್ನ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್, ಹೆಲ್ದಿ ಫುಡ್ ಪ್ಯಾಕೇಜಿಂಗ್ನ ಜೊತೆಗೆ ನಿತ್ಯ ಚಪಾತಿ, ನಿತ್ಯ ಫುಡ್ ಪ್ರಾಡಕ್ಟ್ಸ್ ಅವರ ಒಂದು ಗಿಫ್ಟ್ ಹ್ಯಾಂಪರ್. ಜನಪ್ರಿಯ ಕುಚ್ಚಲಕ್ಕಿ ನೀವು ತಿಂದು ಗಟ್ಟಿಯಾಗಬೇಕು, ಮನೇಲಿ ಅದನ್ನೇ ಯೂಸ್ ಮಾಡೋದು, ಅದಕ್ಕೆ ಫುಲ್ ಎನರ್ಜಿ ಬಂದಿದೆ ಅಲ್ವಾ. ನೋಡಿ, ಅದೇ ಹೇಳ್ತಾ ಇದ್ದಿದ್ದು. ಆ್ಯಂಡ್ ಎವ್ರಿಬಡೀಸ್ ಡ್ರೀಮ್, ಎವ್ರಿ ಮಮ್ಮೀಸ್ ಡ್ರೀಮ್ ಆನ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವಿನ್ನಿಂಗ್ ದಿಸ್ ಹ್ಯಾಂಪರ್. ಯಾಕೆಂದರೆ ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ವಿನ್ನರ್ ವಿನ್ಸ್ ದಿಸ್ ಗಿಫ್ಟ್ ಹ್ಯಾಂಪರ್ ಫ್ರಮ್ ರೆವೆಂಟೋ ಅಂತ ಹೇಳ್ತಿದ್ವಿ. ಆದರೆ ಇವತ್ತು ಸಿಗ್ತಾ ಇದೆ ಇದು ಎಲ್ಲ ಫೈನಲಿಸ್ಟಿಗೆ. ಸೊ ಇದೆಲ್ಲ ನಿಮಗೆ ಹೋಗ್ತಾ ಇದೆ ವಿತ್ ದ ಟ್ರಾಲಿ. ತಗೊಂಡು ಹೋಗಿ ಎಂಜಾಯ್ ಮಾಡಿ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲ. ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದವರು BA ಪ್ಲೈವುಡ್, ಸ್ಮರಣಿಕಾ ಉಡುಪಿ, ಭಾರ್ಗವ ಎಂಟರ್ಪ್ರೈಸಸ್, ರೇಮಂಡ್ ಶೋರೂಮ್, ಇವರೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಾವು ತಗೊಳ್ತಾ ಇದ್ದೇವೆ ಒಂದು ಚಿಕ್ಕದಾದ ಬ್ರೇಕ್. ಡೋಂಟ್ ಗೋ ಎನಿವೇರ್, ಡೋಂಟ್ ಟಚ್ ಯುವರ್ ರಿಮೋಟ್, ಬಿ ದೇರ್, ವಿಲ್ ಬಿ ಬ್ಯಾಕ್ ರೈಟ್ ಸೂನ್. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಸಿಟಾಡಲ್ ಡೆವಲಪರ್ಸ್ ಮತ್ತು ಅರುಣಾ ಮಸಾಲ. ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸಹ ಪ್ರಾಯೋಜಕರು ಚಿತ್ರಕೂಟಾಸ್, ಶಿಶು ಪೋಷಕ್. 25 ವರ್ಷಗಳ ಅನುಬಂಧ ಫ್ಲೋರೋಮಾ ಫ್ಲೋರ್ ಕ್ಲೀನರ್. ರೆವಿಂಟೋ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್, ಯೋರ್ ಆಯುರ್ವೇದಿಕ್ ವೆಲ್ ಬೀಯಿಂಗ್ ಪಾರ್ಟ್ನರ್. ಆರೋಗ್ಯದ ಸಮಸ್ಯೆಗೆ ಪರಿಹಾರ ಅಮೃತ್ ನೋನಿ. ನಿಧಿ ಫುಡ್ ಪ್ರಾಡಕ್ಟ್ಸ್, ಕಾಮತ್ ಟೀ,
ಸಿನ್ಸ್ 1986. ಅಡುಗೆ ಮನೆಯ ನೂತನ ಆಯಾಮ ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್. ಜನಪ್ರಿಯ ರೈಸ್, BA ಪ್ಲೈವುಡ್, ಭಾರ್ಗವ್ ಎಂಟರ್ಪ್ರೈಸಸ್, ರೇಮಂಡ್ ಶೋರೂಮ್, ಸ್ಮರಣಿಕಾ, ಕಲ್ಸಂಕ, ಉಡುಪಿ, ಅಕ್ಷಯ ಆಕ್ವಾಟೆಕ್.